ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ನಾಡಿನ ಸಮಸ್ತ ಜನತೆಗೂ ಜೊತೆಗೆ ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕರು ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾಳಿನ ದಿನ ಮಹಾಶಿವರಾತ್ರಿ ಹಬ್ಬ ಅಂದರೆ ಇಡೀ ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತೆ. ಯಾಕಂದರೆ ಶಿವ ಒಲಿಯುವಂಥದ್ದು ಎಲ್ಲಿ ಶ್ರದ್ಧೆ ಇದೆ, ಎಲ್ಲಿ ಭಕ್ತಿ ಇದೆ, ಎಲ್ಲಿ ಪ್ರಾಮಾಣಿಕವಾಗಿರುವಂತಹ ನಿಷ್ಕಳಂಕವಾಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಭಕ್ತಿ ಇದೆ, ಸರಳ ಭಕ್ತಿ ಇದ್ದರೆ ಸಾಕು, ಅಲ್ಲಿ ಶಿವ ಒಲಿತಾನೆ. ಶಿವನಿಗೆ ಆಡಂಬರಗಳು ಬೇಕಾಗಿಲ್ಲ, ಶಿವನಿಗೆ ಅತ್ಯದ್ಭುತವಾಗಿರುವಂತಹ ಸಂಭ್ರಮ ಸಡಗರಗಳು ಬೇಕಾಗಿಲ್ಲ. ಆದರೆ ಶಿವನಿಗೆ ಬೇಕಾಗಿರುವಂಥದ್ದು ಪ್ರಾಮಾಣಿಕವಾಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಭಕ್ತಿ. ಆ ನಿಟ್ಟಿನಲ್ಲಿ ನಾಳಿನ ದಿನ ಶಿವರಾತ್ರಿ ಹಬ್ಬವನ್ನು ಇಡೀ ದೇಶದಾದ್ಯಂತ ಜೊತೆಗೆ ಜಗತ್ತಿನಲ್ಲಿ ಎಲ್ಲೆಲ್ಲ ಹಿಂದೂಗಳಿದ್ದಾರೆ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. ಇವೆಲ್ಲದರ ಜೊತೆಗೆ ಶಿವರಾತ್ರಿಯ ಸಂದರ್ಭಗಳಲ್ಲಿ ನಾಳಿನ ದಿನ ರಾತ್ರಿಯ ಹೊತ್ತಿನಲ್ಲಿ ಜೊತೆಗೆ ಇಡೀ ಸಂಪೂರ್ಣವಾಗಿರುವಂತಹ ದಿನ ಕೇಳಿ ಬರ್ತಾ ಇರುವಂತಹ ವಿಚಾರ ಒಂದು ಓಂ ನಮಃ ಶಿವಾಯ ಜೊತೆಗೆ ಹರ ಹರ ಮಹಾದೇವ ಅನ್ನುವಂತಹ ಉದ್ಘೋಷಗಳು ಘೋಷವಾಕ್ಯಗಳು ನಾಳಿನ ದಿನ ಎಲ್ಲೆಡೆಯೂ ಕೂಡ ಶಿವಭಕ್ತರಿಂದ ಕೇಳಿ ಬರುತ್ತೆ. ಇವೆಲ್ಲದರ ಜೊತೆಗೆ ಶಿವರಾತ್ರಿ ಅನ್ನುವಂಥದ್ದು ಬಹಳಷ್ಟು ವಿಶಿಷ್ಟವಾಗಿರುವಂತಹ ಸ್ಥಾನಮಾನವನ್ನು ಹಿಂದೂಗಳ ಹಬ್ಬಗಳಲ್ಲಿ ಪಡೆದುಕೊಳ್ಳುತ್ತೆ. ಯಾಕಂದರೆ ಶಿವರಾತ್ರಿ ಅನ್ನುವಂಥದ್ದು ಪ್ರತಿಯೊಂದು ಮಾಸದ ತಿಂಗಳಿನಲ್ಲಿ ಅಂದರೆ ಪ್ರತಿಯೊಂದು ತಿಂಗಳಿನಲ್ಲಿ ಶಿವರಾತ್ರಿ ಬಂದೇ ಬರುತ್ತೆ. ಆದರೆ ಮಹಾಶಿವರಾತ್ರಿ ಅನ್ನುವಂಥದ್ದು ವರ್ಷಕ್ಕೆ ಒಂದೇ ಬಾರಿ ಬರುವಂಥದ್ದು. ಅದರಲ್ಲೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬರುವಂತಹ ಮಹಾಶಿವರಾತ್ರಿ ಬಹಳಷ್ಟು ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ಹಬ್ಬ ಆಚರಣೆಯೂ ಕೂಡ ಹೌದು. ಯಾಕಂದರೆ ಇಲ್ಲಿ ಹಬ್ಬಕ್ಕಿಂತ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆಚರಣೆಗಳು ಪ್ರಮುಖವಾಗಿರುವಂಥ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಶಿವರಾತ್ರಿಯ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳು, ಉಪವಾಸಗಳು, ಜಾಗರಣೆಗಳು ಇದೆಲ್ಲವೂ ಕೂಡ ವಿಭಿನ್ನವಾಗಿರುವಂತಹ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಇನ್ನಿತರ ಹಬ್ಬಗಳಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದರೆ, ಆ ಸಂಭ್ರಮವನ್ನು ಮಾಡ್ತಾ ಇದ್ದರೆ, ಈ ಹಬ್ಬದಲ್ಲಿ ನಾವು ನಿಜವಾಗ್ಲೂ ಕೂಡ ಶಿವನಿಗೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಬೇಕು. ಅಂತಹ ಪ್ರಾಮಾಣಿಕವಾಗಿರುವಂಥ ಭಕ್ತಿಗೆ ಮಾತ್ರ ಶಿವ ಒಲಿತಾನೆ ಅನ್ನುವಂಥ ನಂಬಿಕೆ. ಹಾಗಿದ್ದಾಗ ವಿಶೇಷ ಕಾರ್ಯಕ್ರಮ ಹರ ಹರ ಮಹಾದೇವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಮಹಾಶಿವರಾತ್ರಿಯಂದು ನಾಳಿನ ದಿನ ಬಹಳಷ್ಟು ಜನರು ಭಕ್ತರು ಉಪವಾಸವನ್ನು ಮಾಡ್ತಾರೆ, ಜಾಗರಣೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಇವೆಲ್ಲದರ ಜೊತೆಗೆ ಶಿವರಾತ್ರಿ ಅಂತ ಬಂದಾಗ ಬಹಳಷ್ಟು ಕಥೆಗಳು, ಬಹಳಷ್ಟು ಪೌರಾಣಿಕ ಹಿನ್ನೆಲೆಗಳು, ಇತಿಹಾಸಗಳು ಬರುತ್ತೆ. ಯಾಕಂದರೆ ಶಿವ ಈ ಸಂದರ್ಭ ಶಿವರಾತ್ರಿಯಂದು ಭೂಮಿಗೆ ಬರ್ತಾರೆ, ತನ್ನೆಲ್ಲ ಭಕ್ತರನ್ನು ನೋಡ್ತಾರೆ, ಹರಸ್ತಾರೆ ಅನ್ನುವಂತಹ ನಂಬಿಕೆ ಒಂದು ಕಡೆ. ಆದರೆ ನಮ್ಮ ಬ್ರಹ್ಮಾಂಡದ ಪ್ರಮುಖವಾಗಿರುವಂತಹ ಎರಡು ದಿವ್ಯ ಶಕ್ತಿಗಳು, ಅದ್ಭುತ ಶಕ್ತಿಗಳು, ಅದು ಶಿವ ಮತ್ತು ಪಾರ್ವತಿ. ಶಿವ ಮತ್ತು ಪಾರ್ವತಿ ಮಿಲನವಾಗಿರುವಂಥ ದಿನ ಅಂತ ಹೇಳ್ತಾರೆ. ಇವೆಲ್ಲದರ ಜೊತೆಗೆ ಸಮುದ್ರ ಮಥನದಲ್ಲಿ ಉಂಟಾಗಿರುವಂತಹ ಹಾಲಾಹಲವನ್ನು, ವಿಷವನ್ನು ಕುಡಿದಂತಹ ಶಿವ, ಆ ಸಂದರ್ಭ ನೀಲಕಂಠವನಾಗಿ ಶಿವನನ್ನು ನಾವು ಆರಾಧಿಸ್ತೇವೆ. ಹೀಗೆ ವಿಷವನ್ನು ಕುಡಿದು ಜಗತ್ತನ್ನು ಕಾಪಾಡಿದಂತಹ ಶಿವ ಈ ದಿನವನ್ನು ಶಿವರಾತ್ರಿ ಅನ್ನುವಂತಹ ವಿಚಾರವಾಗಿ ಇನ್ನು ಕೆಲವು ಕಡೆಗಳಲ್ಲಿ ಉಲ್ಲೇಖಗಳಿವೆ. ಸೊ ಹೀಗೆ ಶಿವರಾತ್ರಿ ಅಂತ ಬಂದಾಗ ಹಲವಾರು ಕಥೆಗಳು ಬರುತ್ತೆ. ಅಂದರೆ ನಮ್ಮ ದಕ್ಷಿಣದ ರಾಮೇಶ್ವರದಿಂದ ಉತ್ತರದ ಕಾಶಿಯವರೆಗೂ ಕೂಡ ಬಹಳಷ್ಟು ಕಥೆಗಳು, ಜೊತೆಗೆ ಬಹಳಷ್ಟು ಹಿನ್ನೆಲೆಗಳು, ಬಹಳಷ್ಟು ವಿಚಾರಗಳು ಶಿವರಾತ್ರಿ ಎಂದು ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಿದ್ದಾಗ ನಾಳೆ ದಿನ ಮಹಾಶಿವರಾತ್ರಿ, ಈ ಒಂದು ಪಾಸಿಟಿವ್ ವೈಬ್ ಅನ್ನುವಂಥದ್ದು, ಧನಾತ್ಮಕವಾಗಿರುವಂಥ ಚಿಂತನೆ ಇರಬೇಕು ನಮ್ಮಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ಯಾವುದೇ ರೀತಿಯ ಡಿಬೇಟ್ಗಳು, ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಮಾಡದೆ ನಾವು ಶಿವನ ಆರಾಧನೆಯಲ್ಲಿ ಜೊತೆಗೆ ಧನಾತ್ಮಕವಾಗಿರುವಂಥ ಚಿಂತನೆಗಳು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಪ್ರತಿಯೊಂದು ಧನಾತ್ಮಕವಾಗಿರುವಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಾಗಿ ಬರುವಂತಹ ಶ್ರೀಮತಿ ಲಕ್ಷ್ಮೀ ಪೈ ಅವರು ಸನಾತನ ಸಂಸ್ಥೆಯಿಂದ ಇವತ್ತು ನಮ್ಮ ಜೊತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಶ್ರೀಮತಿ ಲಕ್ಷ್ಮೀ ಪೈ ಅವರಿಗೆ. ನಮಸ್ತೆ ಮೇಡಮ್, ಆತ್ಮೀಯವಾಗಿರುವಂಥ ಸ್ವಾಗತ. ಶ್ರೀಮತಿ ಲಕ್ಷ್ಮೀ ಪೈ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಶಿವರಾತ್ರಿ ಹಬ್ಬದ ಮಹತ್ವ, ಆಚರಣೆ, ಹಿನ್ನೆಲೆ ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಜೊತೆಗೆ ನಾಳಿನ ದಿನ ತಾವೆಲ್ಲರೂ ಕೂಡ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀರಿ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ಹಬ್ಬಗಳು, ಆಚರಣೆಗಳು ಬರ್ತಾನೆ ಇರುತ್ತೆ ವರ್ಷಂಪ್ರತಿ. ಆದರೆ ನಾವು ಮಾಡ್ತಾ ಇರುವಂಥ ಎಡವಟ್ಟುಗಳು ಕೂಡ ಪ್ರಮುಖವಾಗಿ ಆ ಒಂದು ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗದೆ ನಾವು ಮಾಡ್ತೀವಿ. ಯಾಕಂದರೆ ಕೆಲವೊಂದು ಹಂತಗಳಲ್ಲಿ ನಾವು ಈ ರೀತಿಯ ಆಚರಣೆಯನ್ನು ಮಾಡಬೇಕಾಗುತ್ತೆ, ಈ ರೀತಿಯ ವಿಚಾರಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಆದರೆ ಬಹಳಷ್ಟು ಗೊತ್ತಿರಲ್ಲ, ನೇರವಾಗಿ ಪೂಜೆಗಳನ್ನು ಮಾಡುವಂಥದ್ದು ಅಥವಾ ನೇರವಾಗಿ ವಿಚಾರಗಳನ್ನು ಮಾಡುವಂಥದ್ದು ತಪ್ಪಾಗುತ್ತೆ. ಸೊ ಹಾಗಿದ್ದಾಗ ಯಾವ ರೀತಿ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು, ಯಾವ ರೀತಿ ಮಾಡಿದರೆ ಉತ್ತಮ,
ಜೊತೆಗೆ ಯಾವ ರೀತಿ ಆಚರಣೆಯನ್ನ ಮಾಡಿದ್ರೆ ಶಿವ ಒಲಿತಾನೆ ಅನ್ನುವಂತಹ ವಿಚಾರಗಳು, ಜೊತೆಗೆ ಕೆಲವು ವಿಚಾರಗಳನ್ನ ಅಪ್ಪಿತಪ್ಪಿಯೂ ಕೂಡ ಶಿವರಾತ್ರಿ ದಿನದಂದು ಅಂದ್ರೆ ನಾಳಿನ ಪವಿತ್ರ ದಿನದಂದು ಮಾಡಲೇಬಾರದು. ಅದೆಲ್ಲ ಏನು ವಿಚಾರ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ತಮಗೆ ಧರ್ಮ ಜಾಗೃತಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಧನಾತ್ಮಕವಾಗಿದ್ದ ಶಕ್ತಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಸೊ ಹಾಗಿದ್ದಾಗ ನೇರವಾಗಿ ನಾನು ಶಿವರಾತ್ರಿ, ಮಹಾಶಿವರಾತ್ರಿ ವಿಶೇಷವಾಗಿರುವಂಥ ದಿನ, ನಾಳಿನ ದಿನ. ಯಾಕಂದ್ರೆ ದೇಶದಲ್ಲಿ ಜೊತೆಗೆ ಜಗತ್ತಿನಲ್ಲಿ ಎಲ್ಲೆಲ್ಲ ಹಿಂದೂಗಳಿದ್ದಾರೆ, ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂತಹ ಸಂಭ್ರಮ ಸಡಗರ, ಅದನ್ನು ಬದಿಗಿಟ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂತಹ ಹಬ್ಬ ಶಿವರಾತ್ರಿ. ಪ್ರಥಮವಾಗಿ ಏನು ಹೇಳ್ತಾರೆ? ಖಂಡಿತ ಹೌದು. ಎಲ್ಲ ಶ್ರದ್ಧಾವಂತ ಹಿಂದೂಗಳು ಅತ್ಯಂತ ಭಕ್ತಿಯಿಂದ ಆಚರಣೆ ಮಾಡುವಂಥದ್ದು ಮಹಾಶಿವರಾತ್ರಿ. ಇದು ವ್ರತ ಅಂತ ಹೇಳಲ್ಪಟ್ಟಿದೆ. ಹಬ್ಬಕ್ಕಿಂತ ಹೆಚ್ಚಾಗಿದ್ದು ವ್ರತ ಅಂತ ಹೇಳ್ತೇವೆ. ಯಾಕಂದ್ರೆ ಇದರಿಂದ ತಾವೀಗಾಗಲೇ ಹೇಳಿರುವ ಹಾಗೆ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯನ್ನು ಆದಷ್ಟು ಹೆಚ್ಚು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದಂಥ ಕಾಲ ಅಂತ ಹೇಳಲಾಗಿದೆ. ಹಾಗಾಗಿ ಮಹಾಶಿವರಾತ್ರಿ ಎಂಬುದು ವ್ರತ. ಮತ್ತು ನಾವು ನೋಡಬಹುದು ನಮ್ಮ ಪಂಚಾಂಗಗಳಲ್ಲಿ ಪ್ರತಿ ಮಾಸದಲ್ಲಿ ಮಾಸ ಶಿವರಾತ್ರಿ ಅಂತ ಬರ್ತದೆ. ಮಾಸ ಶಿವರಾತ್ರಿ ಅಂತ ಹೇಳಿದ್ರೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಅಂತ ಹೇಳ್ತೇವೆ. ಆದ್ರೆ ಮಾಘ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ನಾವು ಮಹಾಶಿವರಾತ್ರಿ ಅಂತ ಹೇಳ್ತೇವೆ. ಇದು ವಿಶೇಷವಾದದ್ದು. ಇಡೀ ವರ್ಷದಲ್ಲಿ ಮಾಸ ಶಿವರಾತ್ರಿ ಹೇಗೆ ಬರ್ತದೆ, ಆದ್ರೆ ಮಾಘ ಮಾಸದ್ದು ಮಾತ್ರ ಮಹಾಶಿವರಾತ್ರಿ ಅಂತ ಯಾಕೆ ಹೇಳ್ತೇವೆ? ಇದರ ಹಿನ್ನೆಲೆ ಏನಂತ ಹೇಳಿದ್ರೆ, ಭಗವಾನ್ ಶಿವ ಇವರು ಲಯದ ದೇವತೆ ಆಗಿದ್ದಾರೆ. ಇವರ ಮುಖ್ಯ ಕಾರ್ಯ ಏನಂತ ಹೇಳಿದ್ರೆ ವಿಶ್ವದಲ್ಲಿರುವ ತಮೋಗುಣವನ್ನು ಅವರು ತೆಗೆದುಕೊಳ್ತಾರೆ. ತಮೋಗುಣ ಅಂತ ಹೇಳಿದ್ರೆ ಅದು ಮನುಷ್ಯನಿಗೆ ಘಾತಕವಾದಂತದ್ದು. ವಿಶ್ವದ ತಮೋಗುಣವನ್ನು ತಾನು ತೆಗೆದುಕೊಂಡು ಜಗತ್ತಿನ ರಕ್ಷಣೆ ಮಾಡುವಂತವನು ಮಹಾದೇವ. ಆದ್ರೆ ನಿರಂತರ ಈ ಕಾರ್ಯ ಮಾಡ್ತಾ ಇರುವಂತಹ ಮಹಾದೇವ ಶಿವ ಕೇವಲ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಸಮಾಧಿ ಅವಸ್ಥೆಗೆ ಹೋಗ್ತಾರೆ. ಸಮಾಧಿ ಅವಸ್ಥೆ ಅಂದ್ರೆ ತಮ್ಮ ಸಾಧನೆಗೆ ಬಲ ಪಡ್ಕೊಳ್ಳಿಕ್ಕೆ ಆ ಶಿವತತ್ವ ಸಮಾಧಿ ಸ್ಥಿತಿಗೆ ಹೋಗ್ತದೆ. ಸಮಾಧಿ ಸ್ಥಿತಿಗೆ ಹೋಗುವುದ್ರಿಂದ ಬ್ರಹ್ಮಾಂಡದಲ್ಲಿ ಶಿವನ ತತ್ವದ ಅದು ಕಡಿಮೆ ಆಗ್ತದೆ. ಅಂದ್ರೆ ಅದರ ಅರ್ಥ ಏನು? ಆ ತಮೋಗುಣವನ್ನು ಗ್ರಹಣ ಮಾಡುವುದು ಅಲ್ಲಿ ಕಡಿಮೆ ಆಗೋದ್ರಿಂದ ಇಡೀ ಜೀವರಾಶಿಗೆ ಆ ತಮೋಗುಣದಿಂದ ಹಾನಿಯಾಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಆ ಹಾನಿ ಆಗಬಾರ್ದಂತ ಹೇಳಿ ಶಿವತತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಮಾಡ್ಲಿಕ್ಕೋಸ್ಕರ ಈ ಮಹಾಶಿವರಾತ್ರಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಶಿವನ ತತ್ವ ಆ ದಿವಸ ಸಮಾಧಿ ಸ್ಥಿತಿಗೆ ಹೋಗುದ್ರಿಂದ ಅದರ ಕಾರ್ಯ ಇರುವುದಿಲ್ಲ ಅಲ್ಲಿ. ಅಂದ್ರೆ ತಮೋಗುಣವನ್ನು ಗ್ರಹಣ ಮಾಡುವಂತಹ ಶಕ್ತಿ ಇಲ್ಲ. ಆಗ ಆ ಶಿವನ ತತ್ವವನ್ನು ನಾವು ಹೆಚ್ಚು ಪಡ್ಕೊಳ್ಬೇಕು. ಇಲ್ಲವಂತಾದ್ರೆ ನಮ್ಗೆ ಆ ತಮೋಗುಣದಿಂದ ಹಾನಿ ಆಗ್ತದೆ. ಆಧ್ಯಾತ್ಮಿಕ ಸ್ತರದಲ್ಲಿ ತಮೋಗುಣ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೇವೆ. ನೆಗೆಟಿವ್ ಎನರ್ಜಿಯಿಂದ ನಮ್ಗೆ ಹಾನಿ ಆಗ್ಬಾರ್ದು. ಅದಕ್ಕೋಸ್ಕರ ಶಿವನ ಹೆಚ್ಚು ಹೆಚ್ಚು ನಾವು ಉಪಾಸನೆ ಮಾಡಬೇಕು. ಅದನ್ನು ಶಿವರಾತ್ರಿ ಅಂತ ಹೇಳುದು. ಅದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಂದ್ರೆ ನಾಳೆ ದಿವಸ ಆದಷ್ಟು ಹೆಚ್ಚು ಯಾರು ಶಿವನ ಉಪಾಸನೆ, ಶಿವನ ಪೂಜೆಯಲ್ಲಿ ನಾವೇನೆಲ್ಲ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಬಳಸ್ತೇವೆ, ಅದು ನಾವು ಈ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಾವು ಅದರ ಮಹತ್ವ ತಿಳ್ಕೊಳ್ಳುವ. ಆದ್ರೆ ನಾಳೆ ದಿವಸ ಶಿವನ ಉಪಾಸನೆಗೆ ಅನ್ಯ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಮಹತ್ವ ಇರ್ತದೆ ನಾಳೆ ದಿವಸ. ಅದಕ್ಕೋಸ್ಕರ ಬಾಕಿ ದಿವಸ ಯಾರೂ ಶಿವನ ಉಪಾಸನೆ ಮಾಡದಿದ್ರೂ ಕೂಡ ಶಿವರಾತ್ರಿಯ ದಿವಸ ಯತ್ಕಿಂಚಿತ್ ತಮ್ಮ ತಮ್ಮ ಶಕ್ತಿ ಅನುಸಾರ ಶಿವನ ನಾಮಸ್ಮರಣೆ ಮಾಡೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು, ಶಿವನ ಪೂಜೆಯಲ್ಲಿ ಪಾಲ್ಗೊಳ್ಳುವುದು, ಯಥಾಶಕ್ತಿ ಭಾಗಿಯಾಗುವುದು, ಇದೆಲ್ಲವನ್ನು ಮಾಡ್ತಾರೆ. ಅಂದ್ರೆ ಹಿಂದೂಗಳಿಗೆ ಕುಲಾಚಾರದಿಂದ ಅಥವಾ ಸಂಪ್ರದಾಯದಿಂದ ಪಾಲಿಸಿಕೊಂಡು ಬಂದು ಹಿರಿಯರು ಮಾಡಿದ್ದನ್ನು ತಾವು ಮಾಡುದು ಈ ತರ ಈಗ ಆಗಿದೆ. ಆದ್ರೆ ಅದರ ಮಹತ್ವ ಗೊತ್ತಿಲ್ಲ. ಧರ್ಮ ಶಿಕ್ಷಣದ ಅಭಾವದಿಂದ ನಮ್ಗೆಲ್ಲಿಯೂ ಇಂತಹ ಉಪಾಸನೆಗಳು ಅಥವಾ ಆ ವಿಶಿಷ್ಟ ದೇವತೆಯ ಉಪಾಸನೆ ಮಹತ್ವ, ಅದರಿಂದ ನಮ್ಗೆ ಏನ್ ಲಾಭ ಆಗ್ತದೆ, ಇದ್ಯಾವುದು ಇವತ್ತು ಹಿಂದೂಗಳಿಗೆ ಇಲ್ಲ. ಅದರಿಂದ ವಂಚಿತರಾಗಿದ್ದೇವೆ ನಾವು. ಅದಕ್ಕೆ ಅಂಥ ಪ್ರಯತ್ನಗಳನ್ನು ಸನಾತನ ಸಂಸ್ಥೆಯಿಂದ ನಾವು ಮಾಡ್ತೇವೆ. ಮತ್ತೆ ತಮ್ಮಂತಹ ಈ ಚಾನೆಲ್ಗಳಲ್ಲಿ ಈ ವಿಷಯಗಳನ್ನು ನಾವು ಹೇಳೋದ್ರಿಂದ ಲಕ್ಷಾಂತರ ಜನರಿಗೆ ಈ ಧರ್ಮದ ಬಗೆಗಿನ ವಿಚಾರಗಳು ತಲುಪ್ತದೆ. ಜೊತೆಗೆ ಈ ಬಾರಿಯ ಮಹಾಶಿವರಾತ್ರಿ ಮತ್ತಷ್ಟು ವಿಶೇಷತೆಗಳನ್ನು ಪಡೆದುಕೊಳ್ಳುತ್ತೆ. ಯಾಕಂತ ಬಂದಾಗ ಕುಂಭಮೇಳ, ಮಹಾಕುಂಭಮೇಳ ನಡೀತಾ ಇದೆ. ಅಂದರೆ 144 ವರ್ಷಗಳ ಬಳಿಕ ನಡೀತಾ ಇರುವಂಥ ಮಹಾಕುಂಭಮೇಳ ಯಾವ ರೀತಿ ದೇಶದಾದ್ಯಂತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಈ ಒಂದು ಮಹಾಕುಂಭಮೇಳ ಎಷ್ಟು ಟ್ರೆಂಡ್ ಸೃಷ್ಟಿ ಮಾಡಿದೆ, ಜೊತೆಗೆ ಒಂದು ಆಧ್ಯಾತ್ಮಿಕ ವಿಚಾರವಾಗಿ, ಜೊತೆಗೆ ಒಂದು ಸಂಘಟನಾತ್ಮಕ ವಿಚಾರವಾಗಿ, ಜೊತೆಗೆ ಒಂದು ಧರ್ಮದ ಧಾರ್ಮಿಕತೆಯ ನೆಲೆಯಲ್ಲೂ ಕೂಡ ಬಹಳಷ್ಟು ಸೌಂಡ್ ಮಾಡ್ತಾ ಇರುವಂತಹ ಮಹಾಕುಂಭಮೇಳ. ಈ ಮಹಾಕುಂಭಮೇಳ ಭಾವನಾತ್ಮಕವಾಗಿ ನಾಳಿನ ದಿನ ಸಂಪನ್ನಗೊಳ್ಳಲಿಕ್ಕಿದೆ. ಅಂದರೆ ಇಷ್ಟು 48 ದಿನಗಳ ಕಾಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ, ಜೊತೆಗೆ ಇಡೀ ಜಗತ್ತಿನಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಮಹಾಕುಂಭಮೇಳ ನಾಳೆ ಮಹಾಶಿವರಾತ್ರಿ.
ನಾಳಿನ ಮಹಾಶಿವರಾತ್ರಿಯ ದಿನದಂದು ಸಂಪನ್ನಗೊಳ್ಳಿಕ್ಕಿದೆ, ಅಂದರೆ ಮುಕ್ತಾಯಗೊಳ್ಳಿಕ್ಕಿದೆ. ನಾಳಿನ ದಿನದಿಂದ ಮಹಾಕುಂಭಮೇಳ ಅನ್ನುವಂಥದ್ದು ನಾವು ಇನ್ನು ಮಾಧ್ಯಮಗಳಲ್ಲಿ ನೋಡಲಿಕ್ಕಿಲ್ಲ ಅಥವಾ ವರದಿ ಮಾಡಲಿಕ್ಕಿಲ್ಲ, ಅಥವಾ ತಾವುಗಳು ಕೂಡ ಅಲ್ಲಿ ಹೋಗಿ ಪವಿತ್ರ ಸ್ನಾನವನ್ನು ಮಾಡುವಂಥದ್ದು ಕೂಡ ಇಲ್ಲ. ಯಾಕಂದರೆ ಕುಂಭಮೇಳ ಮಹಾಕುಂಭಮೇಳ ನಾಳಿನ ದಿನ ನಾಳೆ ಮುಗಿಯುತ್ತೆ. ಹೀಗೆ ಭಾವನಾತ್ಮಕವಾಗಿರುವಂತಹ ಜೊತೆಗೆ ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಬಾರಿಯ ಮಹಾಶಿವರಾತ್ರಿ ಅಲ್ವಾ ಮೇಡಮ್? ಅದೊಂದು ವಿಚಾರ. ಇವೆಲ್ಲದರ ಜೊತೆಗೆ ಶಿವ ಅಂತ ಬಂದಾಗ ಅತ್ಯದ್ಭುತವಾಗಿರುವಂತಹ ಶಕ್ತಿ, ಪ್ರಾಮಾಣಿಕವಾಗಿರುವಂತಹ ಭಕ್ತಿಗೆ ಒಲಿಯುವಂತಹ ಶಕ್ತಿ. ಆತರಿಗೆ ಆಡಂಬರವಾಗಿರುವಂತಹ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಅರಿಶಿನ ಕುಂಕುಮಗಳನ್ನ ಬೇರೆ ಬೇರೆ ದೇವರುಗಳಿಗೆ ನಾವು ಅರ್ಪಿಸಿದ್ರೆ, ಪೂಜೆ ಮಾಡಿದ್ರೆ, ಶಿವನಿಗೆ ನಾವು ಭಸ್ಮವನ್ನ ಅರ್ಪಿಸ್ತೀವಿ, ಪೂಜೆ ಮಾಡ್ತೀವಿ. ಇವೆಲ್ಲದರ ಜೊತೆಗೆ ಶಿವ ಅಂತ ಬಂದಾಗ ಇಲ್ಲಿ ಆಭರಣಗಳಿಲ್ಲ, ರುದ್ರಾಕ್ಷಿ ಮಾಲೆ ಇರುತ್ತೆ. ಜೊತೆಗೆ ಆಭರಣಗಳ ರೂಪದಲ್ಲಿ ಹಾವನ್ನ, ಅಲ್ಲಿ ಇಲ್ಲಿ ಸುತ್ತಾಡುವಂತಹ ಹಾವನ್ನ ತೆಗೆದು ಶಿವ ಹಾಕ್ಕೊಳ್ತಾನೆ. ಇವೆಲ್ಲದರ ಜೊತೆಗೆ ಸ್ಮಶಾನವಾಸಿಯಾಗಿರುವಂತಹ ಶಿವ, ಜೊತೆಗೆ ಹುಲಿಯ ಚರ್ಮ, ಈ ರೀತಿ ಸ್ಮಶಾನದಲ್ಲಿ ಕುಳಿತುಕೊಂಡಂತಹ ಶಿವ, ಹೀಗೆ ವಿಭಿನ್ನವಾಗಿರುವಂತಹ ಶಿವನ ಆರಾಧನೆ. ದೇವಾಲಯಗಳಿಗೆ ಹೋದರೆ ಅಲ್ಲೂ ಕೂಡ ಇತರ ದೇವಾಲಯಗಳಲ್ಲಿರುವಂತಹ ಪೂರ್ಣ ಸುತ್ತುಗಳಿಲ್ಲ, ಅರ್ಧ ಸುತ್ತುಗಳಿರುತ್ತೆ. ಜೊತೆಗೆ ತಲೆಯ ಮೇಲೆ ಪ್ರತಿ ಬಾರಿಯೂ ಕೂಡ ಶಿರದಲ್ಲಿ ನೀರಿನ ಬಿಂದು ಬರ್ತಾ ಇರುತ್ತೆ. ಜೊತೆಗೆ ಶಿವನಿಗೆ ರೂಪ ಅನ್ನುವಂಥದ್ದು, ನಾವು ಆರಾಧನೆ ಮಾಡುವಾಗ ಫೋಟೋಗಳಲ್ಲಿ ಶಿವನ ರೂಪವನ್ನು ಆರಾಧನೆ ಮಾಡ್ತೀವಿ, ಆದರೆ ದೇವಾಲಯಗಳಲ್ಲಿ ಎಲ್ಲೂ ಕೂಡ ಶಿವನ ಪ್ರತಿಮೆಯನ್ನು ಆರಾಧನೆ ಮಾಡಲ್ಲ. ನಾವುಗಳು ಶಿವನನ್ನ ಲಿಂಗದ ರೂಪದಲ್ಲಿ ಆರಾಧನೆ ಮಾಡ್ತೀವಿ. ಹೀಗೆ ಶಿವ ದೇವರು ಅಂತ ಬಂದಾಗ, ಶಿವ ಅಂತ ಬಂದಾಗ ವಿಭಿನ್ನವಾಗಿರುವಂತಹ ಶಕ್ತಿ, ಜೊತೆಗೆ ವಿಶೇಷವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಶಕ್ತಿ. ಸೊ ಹಾಗಿದ್ದಾಗ ಈ ಶಿವನ ಒಂದು ವಿವಿಧ ಹೆಸರುಗಳು ಕೂಡ ಇದೆ. ಜೊತೆಗೆ ಶಿವನನ್ನ ವಿವಿಧ ರೀತಿಯಲ್ಲಿ ನಾವು ಆಚರಣೆನ ಮಾಡ್ತೀವಿ. ಏನ್ ಹೇಳ್ತೀರಾ ಮೇಡಮ್? ಹೌದು, ತಾವೀಗ ಬಹಳಷ್ಟು ಪ್ರಶ್ನೆಗಳು ಅಥವಾ ವಿಷಯಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ರಿ. ಅಂದರೆ ತಾವು ಹೇಳಿದ ಹಾಗೆ 33 ಕೋಟಿ ದೇವತೆಗಳ ಉಪಾಸನೆ ಮಾಡುವಂಥವ್ರು ನಾವು ಹಿಂದೂಗಳು. ಅದರಲ್ಲಿ ಪ್ರಧಾನವಾಗಿ ನಾವು ಸೃಷ್ಟಿ ಸ್ಥಿತಿ ಲಯದ 3 ದೇವತೆಗಳನ್ನು ಉಪಾಸನೆ ಮಾಡ್ತೇವೆ. ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ, ಸ್ಥಿತಿ ಮಹಾವಿಷ್ಣು ಮಾಡ್ತಾರೆ, ಲಯದ ದೇವರು ಮಹಾದೇವ ಶಿವ. ಲಯ ಅಂತ ಹೇಳಿದ್ರೆ ಏನೇನು ಸೃಷ್ಟಿಗೆ ಬಂದಿದೆ ಅದೆಲ್ಲ ಒಂದು ಅಂತ್ಯಕ್ಕೆ ಬರಲೇಬೇಕು. ಆ ಲಯ ಮಾಡುವಂತಹ ಶಕ್ತಿ ಮಹಾದೇವ ಶಿವನಲ್ಲಿರ್ತದೆ. ಯಾಕಂದ್ರೆ ನೀವು ನೋಡಿ, ಈಗ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಹಾಗೇ ಇರ್ತಾ ಇದ್ದಿದ್ರೆ ಇಲ್ಲಿ ಸಾಧ್ಯ ಇರ್ತಿತ್ತ ಯಾರಾದ್ರೂ ಇರ್ಲಿಕ್ಕೆ? ಅದು ಲಯ ಆಗ್ಲೇಬೇಕಲ್ಲ. ಲಯ ಆದ್ರೆ ಮಾತ್ರ ಪುನಃ ಸೃಷ್ಟಿಗಲ್ಲಿ ಅವಕಾಶ ಇರ್ತದೆ. ಹಾಗಾಗಿ ಆ ಲಯದ ದೇವತೆ ಮಹಾದೇವ ಶಿವ ಆಗಿರುವುದ್ರಿಂದ ಅವನ ಉಪಾಸನೆಯಲ್ಲಿ ನಾವು ಭಸ್ಮದ ಉಪಯೋಗ ಮಾಡ್ತೇವೆ. ತಾವು ಅದರ ಉಲ್ಲೇಖ ಮಾಡಿದ್ರಿ ಈಗಾಗಲೇ. ಅರಿಶಿನ ಕುಂಕುಮವನ್ನು ನಾವು ಶಿವನ ಪೂಜೆಯಲ್ಲಿ ಬಳಕೆ ಮಾಡುವುದಿಲ್ಲ. ಇದಕ್ಕೆ ಏನು ಕಾರಣ? ಇದರ ಹಿಂದಿನ ಧರ್ಮಶಾಸ್ತ್ರದ ಆಧ್ಯಾತ್ಮಿಕ ಏನು ಅರ್ಥ ಅಂತ ಹೇಳಿದ್ರೆ, ಅರಿಶಿನ, ನಾವು ಕುಂಕುಮವನ್ನು ಅರಿಶಿನದಿಂದ ತಯಾರು ಮಾಡ್ತೇವೆ. ಅರಿಶಿನ ಎಂಬುದು ಭೂಮಿಯ ಕೆಳಭಾಗದಲ್ಲಿ, ಒಳಭಾಗದಲ್ಲಿ ಅದು ಬೆಳೆಯುವಂಥದ್ದು. ಭೂಮಿ ಅಂದ್ರೆ ಸೃಜನ ಶಕ್ತಿಯ ಪ್ರತೀಕ. ಈ ಸೃಜನ ಶಕ್ತಿಯ ಪ್ರತೀಕವಾದಂತಹ ಅರಿಶಿನ, ಅದು ನಾವು ಲಯದ ಪ್ರತೀಕವಾದಂತಹ ಶಿವನ ಪೂಜೆಯಲ್ಲಿ ಬಳಕೆ ಮಾಡ್ಲಿಕ್ಕೆ ಇರುವುದಿಲ್ಲ. ಆಯಾ ದೇವತೆ ಉಪಾಸನೆಯಲ್ಲಿ ಆಯಾ ದೇವತೆಯ ತತ್ವಕ್ಕನುಗುಣವಾದಂತಹ ವಿಷಯಗಳನ್ನು ಉಪಯೋಗ ಮಾಡಲಿಕ್ಕೆ ಧರ್ಮಶಾಸ್ತ್ರ ಹೇಳಿದೆ. ಅದಕ್ಕೆ ಶಿವನ ಪೂಜೆಯಲ್ಲಿ ನಾವು ಭಸ್ಮವನ್ನೇ ಬಳಸ್ತೇವೆ. ಭಸ್ಮ ಅಂದ್ರೆ ಯಾವುದೇ ಒಂದು ವಸ್ತುವಿನ ಅಂತಿಮ ರೂಪ ಅಂತ ಹೇಳಲಾಗಿದೆ. ಅಂತಿಮ ರೂಪ ಅಂದ್ರೆ ಈಗ ಒಂದು ವಸ್ತು ನಾವು ಸುಟ್ಟು ಹಾಕಿದ್ದೆವು, ಅದರ ನಂತರ ಅದು ಬೂದಿಯಾಗಿ ಹೋಗ್ತದಲ್ಲ, ಅದು ಪುನಃ ಅಲ್ಲಿಂದ ಏನು ಹೊಸತನ್ನು ಸೃಷ್ಟಿಸ್ಲಿಕ್ಕೆ ಬರುವುದಿಲ್ಲ. ಅದು ಕೊನೆಯ ಸ್ಥಿತಿ. ಭಸ್ಮ ಅಂತ ಹೇಳಿದ್ರೆ ಕೊನೆಯ ಸ್ಥಿತಿ. ಹಾಗಾಗಿ ಅದು ಲಯದ ಪ್ರತೀಕ ಅಂತ ಅನಿಸಿಕೊಂಡಿದೆ. ಹಾಗಾಗಿ ಆ ಲಯದ ಪ್ರತೀಕವಾದಂತಹ ಭಸ್ಮವನ್ನು ಶಿವನ ಪೂಜೆಯಲ್ಲಿ ಉಪಯೋಗ ಮಾಡುವಂಥದ್ದು. ಹಾಗಾದ್ರೆ ನಮಗನಿಸ್ಬೋದು, ಯಾವುದೇ ವಸ್ತುವನ್ನು ಸುಟ್ಟಂತಹ ಬೂದಿಯನ್ನು ನಾವು ದೇವರಿಗೂ ಹಾಕುದಾ? ಖಂಡಿತ ಇಲ್ಲ. ಭಗವಾನ್ ಶಿವನ ಉಪಾಸನೆಯಲ್ಲಿ ಭಸ್ಮ ಅಂತ ಏನು ಉಪಯೋಗ ಮಾಡ್ತೇವಲ್ಲ, ಅದು ಅತ್ಯಂತ ಸಾತ್ವಿಕವಾಗಿ ತಯಾರು ಮಾಡುವಂಥದ್ದು. ಅಂದ್ರೆ ದೇಸಿ ಆಕಳ ಬೆರಣಿ, ಅದಕ್ಕೆ ದೇಸಿ ಆಕಳ ತುಪ್ಪ, ಇದನ್ನೆಲ್ಲ ಹಾಕಿ ಅದು ಪಚ್ಚ ಕರ್ಪೂರದಿಂದ ಉರಿಸಿ ಅದರಿಂದ ಏನು ಭಸ್ಮ ತಯಾರು ಮಾಡ್ತಾರೆ, ಸಾತ್ವಿಕವಾದಂತಹ ಭಸ್ಮ, ಅದನ್ನು ಭಗವಂತನ ಪೂಜೆಯಲ್ಲಿ ಬಳಕೆ ಮಾಡುವಂಥದ್ದು. ಇಲ್ಲಂತಾದ್ರೆ ಕಸವನ್ನು ಸುಟ್ಟಂತಹ, ಅದಕ್ಕೂ ಸಹ ನಾವು ಬೂದಿ ಅಂತ ಹೇಳ್ತೇವೆ, ಅದನ್ನು ಭಸ್ಮ ಅಂತ ಹೇಳುದಿಲ್ಲ. ಅದು ಏನೋ ಒಂದು ಬೇರೆ ಎಲ್ಲ ವಸ್ತುಗಳನ್ನು ಸುಟ್ಟು ಹೋಗ್ತದೆ, ಅದನ್ನು ನಾವು ಶಿವನ ಪೂಜೆಯಲ್ಲಿ ಬಳಸಲಿಕ್ಕೆ ಇರುವುದಿಲ್ಲ. ಅತ್ಯಂತ ಸಾತ್ವಿಕವಾದಂತಹ ತಯಾರಿಸಿದ ಈ ಬೆರಣಿಂದ ತಯಾರಿಸಿದಂತಹ ಭಸ್ಮ ಇದು ಅತ್ಯಂತ ಯೋಗ್ಯವಾದದ್ದು. ಮತ್ತೆ ಶಿವನ ಉಪಾಸಕರು, ನಾವು ಲಿಂಗಾಯತರು, ವೀರಶೈವರು ಅಂತ ಹೇಳ್ತೇವೆ, ಅವರು ಕೂಡ ಇಂತಹ ಸಾತ್ವಿಕ ಭಸ್ಮವನ್ನೇ ಉಪಯೋಗ ಮಾಡುವಂಥದ್ದು. ಆದರೆ ಭಗವಾನ್ ಶಿವನಿಗೆ ಚಿತಾಭಸ್ಮವನ್ನು ಕೂಡ ಉಪಯೋಗ ಮಾಡ್ತಾರೆ. ನಾವೆಲ್ಲರೂ ನೋಡಿರ್ಬಹುದು, ಕೇಳಿರ್ಬಹುದು. ಉಜ್ಜಯಿನಿಯಲ್ಲಿ ಮಹಾಕಾಲನಿಗೆ ಅಥವಾ ವಿಶ್ವನಾಥನಿಗೆ ಒಂದು ವಿಶಿಷ್ಟ ಬೆಳಗಿನ ಪೂಜೆಯಲ್ಲಿ ಚಿತಾಭಸ್ಮ ಬಳಕೆ ಮಾಡ್ತಾರೆ. ಚಿತಾಭಸ್ಮ ಅಂದ್ರೇನು?
ಮನುಷ್ಯನ ಶವವನ್ನು ಸುಟ್ಟು ಸಿಕ್ಕಿದಂತಹ ಭಸ್ಮ ಇದೆಲ್ಲ, ಅದು ಕೇವಲ ಅದರ ಒಂದು ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇರುವುದು ಮಹಾದೇವನಿಗೆ ಮಾತ್ರ. ಅದಕ್ಕೆ ಶಿವನ ಪೂಜೆಯಲ್ಲಿ ಅದು ಒಂದು ವಿಶಿಷ್ಟ ಪೂಜೆ, ಚಿತಾಭಸ್ಮದ್ದೇ ಪೂಜೆ ಅಂತ ಮಾಡ್ತಾರೆ. ಅದನ್ನು ನಾಗಾಸಾಧುಗಳು ಮಾಡ್ತಾರೆ. ಅಂದರೆ ಶಿವನ ಉಪಾಸನೆ ಮಾಡುವಂತಹ ವಿಶಿಷ್ಟ ಒಂದು ಸಂಪ್ರದಾಯ ಅದು ನಾಗಾಸಾಧುಗಳಂತ. ಈಗ ನಾವೆಲ್ಲರೂ ಮಹಾಕುಂಭದಲ್ಲಿ ಇದರ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಅಂದರೆ ಶಿವನ ಅನನ್ಯ ಉಪಾಸನೆ ಮಾಡುವಂತಹ ಇಂಥವರಿಂದ ಆ ಶಿವನಿಗೆ ಚಿತಾಭಸ್ಮದಿಂದ ಪೂಜೆ ಮಾಡುವಂಥದ್ದು. ಅಂದರೆ ಇದೆಲ್ಲದರ ಹಿನ್ನೆಲೆ ತಿಳ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲವಾದರೆ ನಾವು ಸ್ವಂತ ಮನಸ್ಸಿನಂತೆ ಬಾಕಿ ದೇವರಿಗೆ ಉಪಯೋಗ ಮಾಡಿದಾಗೆ ಶಿವನಿಗೂ ಕೂಡ ಕುಂಕುಮ ಅರಿಶಿನ ಯಾಕೆ ಹಚ್ಚಬಾರ್ದು ಪ್ರಶ್ನೆ ಬರಬಹುದು ಸಾಮಾನ್ಯ ವ್ಯಕ್ತಿಗಳ ಮನಸ್ಸಿನಲ್ಲಿ. ಆದರೆ ಶಿವನ ಲಯದ ತತ್ವದ ಅವನು ಪ್ರತಿನಿಧಿ, ಪ್ರತೀಕ ಆಗಿರುವುದರಿಂದ ಆ ಲಯದ್ದೇ ಪ್ರತೀಕವಾದಂತಹ ಭಸ್ಮವನ್ನು ಅವನ ಪೂಜೆಯಲ್ಲಿ ನಾವು ಉಪಯೋಗ ಮಾಡುವಂಥದ್ದು. ಹೀಗೆ ಪ್ರತಿಯೊಂದು ವಿಷಯದ ಹಿಂದೆ ಅಧ್ಯಾತ್ಮಶಾಸ್ತ್ರ ಬಹಳಷ್ಟು ಜ್ಞಾನ ನಮಗೆ ಕೊಟ್ಟಿದೆ. ಆದರೆ ಅದನ್ನೀಗ ಅಧ್ಯಯನ ಮಾಡುವರದ್ದು ಕೊರತೆ, ಅಥವಾ ಅದನ್ನು ತಿಳ್ಕೊಂಡು ಇತರರಿಗೆ ಹೇಳುವುದು ಕೂಡ ಇಲ್ಲ. ಮತ್ತು ನಮಗೆ ಧರ್ಮದ ಬಗ್ಗೆ ಎಲ್ಲಿಯೂ ಶಿಕ್ಷಣ ಕೊಡೋದಿಲ್ಲ. ಆ ಒಂದು ಕೊರತೆಯನ್ನು ನಾವಿವತ್ತು ತುಂಬಿಸಬೇಕಾಗಿದೆ. ಆವಾಗ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಇವ್ರು ಪ್ರಶ್ನೆ ಮಾಡ್ತಾರೆ ನಮಗೆ, ಅದನ್ನ ಯಾಕೆ ಉಪಯೋಗ ಮಾಡಬೇಕು ಹೀಗೆ. ಮತ್ತು ನೀವು ಶಿವನ ಬಗ್ಗೆ ಕೆಲವೊಂದು ಬಾಕಿ ವಿಷಯ ಹೇಳಿದ್ರಿ. ಶಿವನ ಬಗ್ಗೆ ಇನ್ನೊಂದು ಕಡೆ ಆಭರಣಗಳಿಲ್ಲ, ಆದ್ರೆ ಹಾವುಗಳನ್ನೇ ಬಳಸಿಕೊಂಡಿರುವಂತ, ಜೊತೆಗೆ ಸ್ಮಶಾನವಾಸಿಗಳು ಅಷ್ಟು ಸಿಂಪಲ್, ಅಷ್ಟು ರೀತಿಯಲ್ಲಿ ಇದ್ದಾಗ. ಹೌದು, ಖಂಡಿತ. ಅಂದ್ರೆ ಅನ್ಯ ದೇವತೆಗಳೆಲ್ಲ ನಾವು ನೋಡ್ತೇವೆ ಅಲಂಕಾರದಿಂದ ಇರ್ತಾರವರು. ಆದ್ರೆ ಭಗವಾನ್ ಶಿವ ಸ್ಮಶಾನವಾಸಿ, ಯಾವ ವೈರಾಗ್ಯದ ಪ್ರತೀಕ. ಭಗವಾನ್ ಶಿವ ವೈರಾಗ್ಯ, ಅವನಿಗೆ ಯಾವುದ್ರಲ್ಲೂ ಲೌಕಿಕದಲ್ಲಿ ಆಸಕ್ತಿ ಇಲ್ಲ, ವೈರಾಗ್ಯದ ದೇವತೆ ಅಂತ ಹೇಳ್ತೇವೆ. ಹಾಗಾಗಿ ಅವನು ಯಾರಿಗೂ ಬೇಡದಂತಹ ಸ್ಮಶಾನದಲ್ಲಿ ವಾಸ ಮಾಡುವಂಥದ್ದು. ಮತ್ತೆ ಗಜ ಚರ್ಮಾಂಬರ ಅಂತ ಹೇಳ್ತೇವೆ ಅವನನ್ನು. ಅಂದ್ರೆ ಆ ಆನೆಯ ಚರ್ಮವನ್ನು ಅವನು ಧಾರಣೆ ಮಾಡ್ತಾನೆ, ಮತ್ತೆ ಲಯದ ಪ್ರತೀಕವಾದ ಭಸ್ಮವನ್ನು ಹಚ್ಚಿಕೊಳ್ತಾನೆ. ಈ ಥರ ವಿಶಿಷ್ಟವಾದ ರೀತಿಯಲ್ಲಿ ಶಿವನ ಒಂದು ರೂಪವನ್ನು ನಾವು ನೋಡ್ತೇವೆ. ಮತ್ತೆ ಶಿವನ ಆಭರಣ ಅಂದ್ರೆ ಏನು? ನಾಗಾಭರಣ ಅಂತ ಹೇಳ್ತೇವೆ. ಶಿವನಿಗೆ ಬಹಳಷ್ಟು ಹೆಸರುಗಳಿದ್ದಾವೆ, ಅದ್ರಲ್ಲಿ ನಾಗಾಭರಣ ಅಂತ ಕೂಡ ಹೇಳ್ತೇವೆ. ಅಂದ್ರೆ ಅನ್ಯ ಯಾವುದೇ ವಸ್ತುಗಳು ಆಭರಣವಾಗಿ ಅವನು ಬಳಕೆ ಮಾಡುವುದಿಲ್ಲ. ಶಿವನ ಶರೀರದ ಮೇಲೆ 9 ಸ್ಥಳಗಳಲ್ಲಿ ನಾಗಗಳಿರ್ತದೆ. 9 ಸ್ಥಳಗಳಲ್ಲಿ ಶಿರ, ಆಮೇಲೆ ಕಂಠ, ಆಮೇಲೆ 2 ಭುಜ, 2 ಇಲ್ಲಿ ಮಣಿಕಟ್ಟು ಅಂತ ಹೇಳ್ತೇವೆ, ತೊಡೆಯಲ್ಲಿ, ಮತ್ತೆ ಕಾಲಿನ ಗಂಟಿನ ಹತ್ತಿರ. ಈ ತರ ಅಂದ್ರೆ ಇದೆಲ್ಲ ಶಿವನ ಬಾಹ್ಯ ರೂಪ ನಾವು ಹೇಳುವಂಥದ್ದು. ವಾಸ್ತವದಲ್ಲಿ ಈ ನಾಗ ಅಂದ್ರೆ ಏನು? ನಾಗ ಅಂತ ಹೇಳಿದ್ರೆ ಕುಂಡಲಿನಿ ಶಕ್ತಿಯ ಪ್ರತೀಕ. ಚೈತನ್ಯದ ಕಣಗಳು ಅವೆಲ್ಲವೂ ಕೂಡ ನಾಗನ ರೂಪದಲ್ಲಿ ಇರ್ತದೆ ಅಂತ ಅಧ್ಯಾತ್ಮಶಾಸ್ತ್ರ ಹೇಳ್ತದೆ. ಈಗ ನಾವು ಬಹಳಷ್ಟು ವಿಷಯಗಳನ್ನು ನಾವು ಕೇಳ್ತೇವೆ ನೋಡಿ. ಈಗ ದೇವತೆಗಳ ಉಪಾಸನೆಯಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿದ್ದಾನೆ, ಗಣಪತಿಯ ಹೊಟ್ಟೆಗೆ ನಾವು ನಾಗ ಸುತ್ತಿಕೊಂಡಿರುವುದು ನೋಡ್ತೇವೆ. ಅದೆಲ್ಲವೂ ಕೂಡ ನಾವು ಸ್ಥೂಲದಿಂದ ಕಣ್ಣಿಗೆ ಕಾಣುವ ಅದು ಸರ್ಪ ಅಥವಾ ಹಾವಲ್ಲ, ಅದೆಲ್ಲವೂ ಕೂಡ ಕುಂಡಲಿನಿ ಶಕ್ತಿ ಅಂದ್ರೆ ಚೈತನ್ಯ, ಇಡೀ ಜಗತ್ತನ್ನು ಧಾರಣೆ ಮಾಡಿದಂತಹ ಶಕ್ತಿಗೆ ನಾವು ಅದನ್ನು ನಾಗರೂಪದಲ್ಲಿ ಅದನ್ನು ಪ್ರತೀಕವಾಗಿ ಹೇಳ್ತೇವೆ. ಚೈತನ್ಯದ ಕಣಗಳು ಆ ಆಕೃತಿಯಲ್ಲಿ ಇರ್ತದೆ. ಹಾಗಾಗಿ ಶಿವ ಅಂತ ಹೇಳಿದ್ರೆ ಚೈತನ್ಯಮಯ ಅಂತ ಹೇಳಿ, ಚಿನ್ಮಯ ಅಂತ ಹೇಳ್ತೇವೆ ನಾವು, ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತೇವೆ. ಅಂದ್ರೆ ನಿರಂತರ ಜಾಗೃತಾವಸ್ಥೆಯಲ್ಲಿ ಇದ್ದುಕೊಂಡು ಜಗತ್ತನ್ನು ರಕ್ಷಣೆ ಮಾಡುವಂತಹ ಅವನ ಶರೀರದ ಮೇಲೆ ನಾಗಗಳಿದ್ದಾವೆ ಅಂತ ಹೇಳಿದ್ರೆ ಆ ಚೈತನ್ಯದ ಪ್ರತೀಕವಾದಂತಹ ನಾಗಗಳು ಅಂತ ಹೇಳುದು, ಹೊರತು ಈ ಹಾವುಗಳಂತ ಅರ್ಥ ಅಲ್ಲ. ಬಾಹ್ಯದಿಂದ ನೋಡುವಾಗ ಅವನು ಬೇರೆ ಯಾವುದೇ ಆಭರಣ ಬಳಸದೆ ಹಾವುಗಳನ್ನೇ ಆಭರಣವಾಗಿ ಬಳಸ್ತಾನೆ ಅಂತ, ಅನ್ಯರಿಗೆ ಯಾರಿಗೂ ಅದನ್ನು ಸಾಧ್ಯ ಇಲ್ಲ ಮಾಡಲಿಕ್ಕೆ. ಹಾಗಾಗಿ ಶಿವ ಅಂತ ಹೇಳಿದ್ರೆ ವಿಶಿಷ್ಟವಾದಂತಹ, ಅವನನ್ನು ದೇವೋಂಕೆ ದೇವ್ ಮಹಾದೇವ್ ಅಂತ ಹೇಳ್ತೇವೆ. ಎಲ್ಲ ದೇವರಿಗೂ ಅವನು ದೇವರು. ಹಾಗಾಗಿ ವಿಶೇಷವಾಗಿ ಅವನಿಗೆ ನಮ್ಮ ಅಧ್ಯಾತ್ಮಶಾಸ್ತ್ರದಲ್ಲಿ, ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ಮಹತ್ವ ಇದೆ ಶಿವನಿಗೆ. ಅಂತಹ ಭಗವಂತ ತನ್ನ ಉಪಾಸನೆಗೆ, ತನ್ನ ಒಂದು ಶಕ್ತಿ ಪಡಿಲಿಕ್ಕೆ ಸಮಾಧಿ ಅವಸ್ಥೆಗೆ ನಾಳೆ ದಿವಸ ಹೋಗ್ತಾರೆ. ಆವಾಗ ತಮೋಗುಣ ಹೆಚ್ಚಾಗ್ತದೆ ಸೃಷ್ಟಿಯಲ್ಲಿ. ಯಾಕಂದ್ರೆ ನಿತ್ಯದಲ್ಲಿ ಶಿವನೇ ಆ ತಮೋಗುಣವನ್ನು ನಷ್ಟ ಮಾಡಿ ನಮ್ಗೆ ರಕ್ಷಣೆ ಮಾಡ್ತಾನೆ, ಸೃಷ್ಟಿಯ ರಕ್ಷಣೆ ಮಾಡ್ತಾನೆ. ಶಿವನದ್ದು ನಾವು ನೋಡಿದ್ದೇವೆ, ಜಗತ್ತನ್ನು ಯಾವ್ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದ್ರು. ಕ್ಷೀರಸಾಗರ ಮಥನ ಆಗಿ ಅಮೃತಕ್ಕೋಸ್ಕರ ಏನದನ್ನು ಕಡಿತಾರೆ, ಮಥನ ಅಂತ ಹೇಳ್ತೇವೆ. ಮೊದಲು ಬಂದದ್ದು ಹಾಲಾಹಲ ವಿಷ, ಅದು ಇಡೀ ಜಗತ್ತನ್ನು ಸುಡ್ಲಿಕ್ಕೆ ಶುರು ಮಾಡಿತ್ತು. ಆಗ ಯಾರು ಅದರದ್ದು ನಿವಾರಣೆ ಮಾಡ್ಲಿಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಮಹಾದೇವ ಶಿವ ಮುಂದೆ ಬಂದು ಜಗತ್ತನ್ನು ರಕ್ಷಣೆ ಮಾಡ್ಬೇಕಂತ ಹೇಳಿ ತಕ್ಷಣ ಹಾಲಾಹಲ ವಿಷವನ್ನು ಸೇವನೆ ಮಾಡ್ತಾರೆ. ಸೇವನೆ ಮಾಡಿ ಅದನ್ನು ಕಂಠದಲ್ಲೇ ಧಾರಣೆ ಮಾಡಿದ್ರು. ಅದನ್ನು ನುಂಗಿದ್ದಂತಲ್ಲ, ಅದು ಇಲ್ಲಿ ಕಂಠದಲ್ಲಿ ಧಾರಣೆ ಮಾಡಿದ್ರಿಂದ
ಅವರ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತು, ವಿಷದ ಬಣ್ಣ. ಅದಕ್ಕೆ ನೀಲಕಂಠ ಅಂತ ಹೇಳ್ತೇವೆ ನಾವು. ಹೀಗೆ ಶಿವನ ಪ್ರತಿಯೊಂದು ಕಾರ್ಯ ಅಥವಾ ಅವನ ರೂಪಕ್ಕನುಗುಣವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ. ಮತ್ತೊಂದು ಮಹಾದೇವ ಶಿವನ ಒಂದು ವೈಶಿಷ್ಟ್ಯ ಅಂತ ಹೇಳಿದರೆ ಆಶುತೋಷ ಅಂತ ಹೇಳ್ತೇವೆ ನಾವು ಅವನನ್ನು. ಆಶುತೋಷ ಅಂತ ಹೇಳಿದರೆ ಬೇಗನೆ ಒಲಿಯುವವನು. ಮತ್ತೆ ಅವನಿಗೆ ದೇವತೆಗಳು, ದಾನವರು, ರಾಕ್ಷಸರಂತ ಭೇದವೇ ಇಲ್ಲ. ಎಲ್ಲರೂ ಶಿವನ ಉಪಾಸನೆ ಮಾಡ್ತಾರೆ. ಶಿವನು ಎಲ್ರಿಗೂ ವರದಾನ ಕೊಟ್ಟಿದ್ದಾನೆ. ನಾವು ನಮ್ಮ ಪೌರಾಣಿಕ ಕಥೆಗಳನ್ನು ನೋಡಿದ್ರೆ ಯಾವುದೇ ಒಬ್ಬ ರಾಕ್ಷಸ ಇರಲಿ, ದಾನವ ಇರಲಿ, ಅವನು ಶಿವನ ತಪಸ್ಸನ್ನು ಮಾಡ್ತಾನೆ ಮತ್ತು ಶಿವನಿಗೆ ಒಲಿತಾನೆ. ಭಕ್ತಿಗೆ ಮೆಚ್ಚುವವನು. ಭಕ್ತಿ ಪ್ರಿಯ ನಮ್ಮ ಶಿವನು ಅಂತ ಕೀರ್ತನೆ ಬರೀತಾರೆ. ನಾದಪ್ರಿಯ ಶಿವನಲ್ಲ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಶಿವನು. ಅವನು ಭಕ್ತರಿಗೆ ಬೇಗ ಒಲಿಯುವ ದೇವರಾಗಿರುವುದರಿಂದ ನಮ್ಮಂತಹ ಸಾಮಾನ್ಯರು ಕೂಡ ಸ್ವಲ್ಪವೇ ಅವನ ಭಕ್ತಿ ಮಾಡಿದರೆ ಅವನು ನಮ್ಮ ಮೇಲೆ ಕೃಪೆ ಮಾಡ್ತಾನೆ ಅಂಥೇಳಿ ನಮಗೆ ಶಿವಪುರಾಣದಲ್ಲಿ ಇದರದ ಬಹಳಷ್ಟು ಉಲ್ಲೇಖಗಳಿದ್ದಾವೆ. ಮತ್ತು ಶಿವರಾತ್ರಿಯ ದಿವಸ ಕೂಡ ನೀವಾಗಲೇ ಹೇಳಿದ್ರಿ ಕಥೆಗಳಿದೆ ಅಂಥೇಳಿ. ಶಿವರಾತ್ರಿಯ ದಿವಸ ತಪ್ಪಿ ಕೂಡ ಯಾರು ಶಿವನ ನಾಮಜಪ ಮಾಡ್ತಾರೆ, ತಪ್ಪಿ ಆ ಶಿವನ ಲಿಂಗಕ್ಕೆ ಬಿಲ್ವವನ್ನು ರಚಿಸಿದರೂ ಕೂಡ ಅವರು ಮೃತ್ಯುವಿನ ನಂತರ ಶಿವಲೋಕವನ್ನೇ ಸೇರ್ತಾರೆ ಅಂತ. ಒಬ್ಬ ಬೇಡ ಕಾಡಿನಲ್ಲಿ ದಾರಿ ತಪ್ಪಿ, ಅವನಿಗೆ ಶಿವರಾತ್ರಿಯ ವಿಷಯವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಪ್ರಾಣಿಗಳಿಂದ ರಕ್ಷಣೆ ಆಗ್ಬೇಕಂತ ಹೇಳಿ ಒಂದು ಮರದ ಮೇಲೆ ಅವನು ಹತ್ತಿ ಕೂತ್ಕೊಳ್ತಾನೆ. ಅದು ಅಚಾನಕ್ ಅಂದ್ರೆ ಅದು ಬಿಲ್ವದ ಮರ ಆಗಿತ್ತು, ಬಿಲ್ವಪತ್ರೆ ಮರ. ಅವನಿಗೆ ಏನೂ ಗೊತ್ತಿಲ್ಲ, ಅವನು ಅಜ್ಞಾನಿ. ಅವನು ರಾತ್ರಿ ದಾರಿ ಕಾಣದೆ, ಎಲ್ಲಿಯೂ ಏನು ಮಾಡ್ಬೇಕಂತ ಗೊತ್ತಾಗದೆ, ಪ್ರಾಣಿಗಳು ತನ್ನನ್ನು ಸಾಯಿಸಬಾರ್ದಂತ ಹೇಳಿ ಆ ಬಿಲ್ವದ ಮರದ ಮೇಲೆ ಹತ್ತಿ ಕೂತ್ಕೊಳ್ತಾನೆ. ಮತ್ತೆ ರಾತ್ರಿಯಲ್ಲಿ ನಿದ್ರೆ ಬಂದು ಮರದಿಂದ ಬೀಳಬಾರ್ದಂತ ಹೇಳಿ ಎಚ್ಚರ ಇದ್ದುಕೊಂಡು ಆ ಮರದ ಒಂದೊಂದೇ ಆ ಎಲೆಗಳು, ಅಂದ್ರೆ ಆ ಬಿಲ್ವ ಅಂತ ಹೇಳಿದ್ರೆ 3 ದಳಗಳಿರ್ತದೆ, ಅದನ್ನು ಕಿತ್ತು ಕೆಳಗೆ ಹಾಕ್ತಾ ಇರ್ತಾನೆ. ಆ ಮರದ ಕೆಳ ಭಾಗದಲ್ಲಿ ಯಾರೋ ಶಿವಭಕ್ತರು, ಜಂಗಮರು ಅಂತ ಹೇಳ್ತೇವೆ, ಓಡಾಟ ಮಾಡೋರು, ಅವರು ಒಂದು ಶಿವಲಿಂಗದ ಪ್ರತಿಷ್ಠೆ ಮಾಡಿರ್ತಾರೆ. ಇವನು ಇಡೀ ರಾತ್ರಿ ಆ ದಿವಸ ಬೇಟೆಯಾಡಿ ಹಸಿವಿನಿಂದ ಉಪವಾಸ ಕೂಡ ಆಗಿರ್ತದೆ, ಮರದ ಮೇಲೆ ಕೂತ್ಕೊಂಡಿರ್ತಾನೆ. ಇಡೀ ರಾತ್ರಿ ಜಾಗರಣೆ, ಯಾಕಂದರೆ ಬಿದ್ದು ಪ್ರಾಣಿಗಳು ಬಂದರೆ ಅಂತ ಭಯ, ಬಿದ್ದು ಹೋದರೆ ಅಂತ ಭಯದಿಂದ ಆ ನಿದ್ರೆ ಬರಬಾರ್ದಂತ ಹೇಳಿ ಬಿಲ್ವಪತ್ರೆಯನ್ನು ತೆಗೆದು ಕೆಳಗೆ ಬಿಸಾಡಿ ಬೆಳಿಗ್ಗೆ ಸೂರ್ಯೋದಯ ಆಯಿತು. ಅಂದರೆ ಏನಾಯಿತು, ಇವನದ್ದು ಉಪವಾಸ ಆಯಿತು, ಜಾಗರಣೆ ಆಯಿತು, ಬಿಲ್ವಾರ್ಚನೆ ಆಯಿತು. ಇವನಿಗೆ ಗೊತ್ತೇ ಇಲ್ಲ, ಇವನು ಇದನ್ನು ಗೊತ್ತಿದ್ದು ಮಾಡಿರಲಿಲ್ಲ, ಅವನು ಅಜ್ಞಾನದಿಂದ ಮಾಡಿದ್ದಾನೆ. ಆದರೆ ಮೃತ್ಯುವಿನ ನಂತರ ಅವನಿಗೆ ಶಿವಲೋಕಕ್ಕೆ ಅವನು ಸೇರ್ತಾನೆ ಅಂತ. ಅಂದರೆ ಇಷ್ಟು ಕೂಡ ತಪ್ಪಿ ನಾವು ಗೊತ್ತಿಲ್ಲದೆ ಮಾಡಿದ್ರೂ ಕೂಡ ಶಿವ ನಮ್ಮ ಮೇಲೆ ಕೃಪೆ ಮಾಡ್ತಾನೆ ಅಂತ ಈ ಒಂದು ಉದಾಹರಣೆಯಿಂದ ನಮಗೆ ಕಲಿಸ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಮಕ್ಕಳಿಗೆಲ್ಲ ದೇವರ ಹೆಸರು ಇಡ್ತಾ ಇದ್ರು. ಯಾಕಂದರೆ ಬೈಲಿಕ್ಕಾದ್ರೂ ಆ ಹೆಸರನ್ನು ತೆಗಿತೇವಲ್ಲ ನಾವು, ಮಕ್ಕಳನ್ನು ಬೈಯುವಾಗ, ಕರೆಯುವಾಗ ಆ ರೀತಿಯಲ್ಲಾದರೂ ನಾಮಸ್ಮರಣೆ ಆಗಲಿ. ಭಗವಂತನ ನಾಮ ನಿರಂತರ ನಾವು ಜಪಿಸ್ತಾ ಇದ್ದರೆ ಅಂತ್ಯಕಾಲದಲ್ಲಿ ಕೂಡ ಬಾಯಲ್ಲಿ ನಾಮಸ್ಮರಣೆ ಬರ್ತದೆ. ಅದಕ್ಕೆ ನಾವು ಜಾಗೃತಾವಸ್ಥೆಯಲ್ಲಿ ಯಾರು ಪ್ರಜ್ಞಾಪೂರ್ವಕವಾಗಿ ಭಗವಂತನ ನಾಮ ಮಾಡ್ತಾರೆ, ಆವಾಗ ಅಂತ್ಯಕಾಲದಲ್ಲೂ ಅವನ ಬಾಯಲ್ಲಿ ನಾಮ ಭರಿಸ್ತೇನೆ ಅಂತ ಎಲ್ಲ ಸಂತರು ಹೇಳಿದ್ದಾರೆ. ಅದಕ್ಕೆ ನಾಳೆ ದಿವಸ ಈ ಆಚರಣೆಗಳನ್ನು ಹೇಗೂ ಮಾಡೋಣ, ಆದರೆ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆಗಲೇ ಹೇಳಿದ ಹಾಗೆ ಶಿವನ ತತ್ವ ನಾವು ಆದಷ್ಟು ಹೆಚ್ಚು ಗ್ರಹಣ ಮಾಡಬೇಕು, ಅದು ನಮ್ಮತ್ತ ಬಂದು ಜಾಗೃತ ಆಗಬೇಕು. ಅದಕ್ಕೋಸ್ಕರ ಇಡೀ ಹೊತ್ತು ನಾಳೆ ಶಿವರಾತ್ರಿ ಅಂತ ಹೇಳಿದ್ರೆ ಬೆಳಿಗ್ಗಿನಿಂದ ರಾತ್ರಿ ಮಾತ್ರ ಅಲ್ಲ, ರಾತ್ರಿನ ಮರುದಿವಸ ಬೆಳಿಗಿನ ತನಕ ಉಂಟು. ಹಾಗಾಗಿ ನಾವು ಶಿವನ ನಾಮಜಪ, ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೇವೆ, ಶಿವ ಪಂಚಾಕ್ಷರ ಮಂತ್ರ, ನಮಃ ಶಿವಾಯ ಅಂತ ಹೇಳಿ, ನಮಃ ಶಿವಾಯ 5 ಇದು ಪಂಚಾಕ್ಷರಿ ಮಂತ್ರ. ಓಂ ಎಂಬುದು ಬೀಜಾಕ್ಷರ. ಹಾಗೆ ಓಂ ನಮಃ ಶಿವಾಯ ಇದು ಜಪ. ನಾಳೆ ಪ್ರತಿಯೊಬ್ಬರು ಕೂಡ ಆದಷ್ಟು ಹೆಚ್ಚು ಯಾರು ಈ ಶಿವನ ನಾಮಜಪ ಮಾಡ್ತಾರೆ, ಯಥಾಶಕ್ತಿ ದೇವಸ್ಥಾನಕ್ಕೆ ಅನುಕೂಲ ಇದ್ದರೆ ಹೋಗ್ಬೋದು, ಅಥವಾ ಅರ್ಚನೆ, ಪೂಜೆ ಇತ್ಯಾದಿ ಮಾಡ್ಬೋದು. ಏನೂ ಮಾಡದಿದ್ರೂ ಕೂಡ ಜಪ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ ನಮಗೆ, ಅಲ್ವಾ? ದೇವಸ್ಥಾನಕ್ಕೆ ವಯಸ್ಸಾದವರಿಗೆ, ರೋಗಿಗಳಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ನಾಮಜಪ ಮಾಡ್ಲಿಕ್ಕೆ ಏನು ನಮಗೆ ಅಡ್ಡಿ ಇರುವುದಿಲ್ಲ. ಆದಷ್ಟು ಹೆಚ್ಚು ನಾವೆಲ್ಲರೂ ಕೂಡ ನಾಳೆ ದಿವಸ ಓಂ ನಮಃ ಶಿವಾಯ ಜಪ ಮಾಡಿ ಆ ಶಿವತತ್ವದ ಆದಷ್ಟು ಹೆಚ್ಚು 1000 ಪಟ್ಟು ಅಂತ ಆಗಲೇ ಹೇಳಿದೆ, 1000 ಪಟ್ಟು ಹೆಚ್ಚು ಲಾಭ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಾಳೆ ದಿನ ಸಾಧ್ಯ ಇದ್ದವರು ಶಿವನ ಪೂಜೆ ಮಾಡುವ, ದೇವಸ್ಥಾನಕ್ಕೆ ಹೋಗುವ, ಆಗದವರು ನಾವು ನಾಮಜಪ ಮಾಡಿದ್ರೂ ಕೂಡ ಅಷ್ಟೇ ಪಟ್ಟು ನಮಗೆ ಶಿವನ ತತ್ವದ ಲಾಭ ಆಗ್ತದೆ, ಶಿವನ ಕೃಪೆ ನಿಶ್ಚಿತವಾಗಿ ಆಗ್ತದೆ. ಓಕೆ. ಜೊತೆಗೆ ಶಿವರಾತ್ರಿ ಶಿವನ ಒಂದು ವಿಚಾರವಾಗಿ ಆತನ ವೇಷಭೂಷಣಗಳು, ಜೊತೆಗೆ ಆತನ
ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಟ್ರಿ ಮೇಡಮ್. ಜೊತೆಗೆ ಶಿವ ಮತ್ತಷ್ಟು ವಿಭಿನ್ನ ಯಾಕಂತ ಬಂದಾಗ ಆಗಲೇ ಶಿವನ ಒಂದು ಆರಾಧನೆ ವಿಚಾರವಾಗಿಯೂ ಕೂಡ ಶಿವನನ್ನು ಬೇರೆ ಬೇರೆ ದೇವರುಗಳನ್ನ ಮೂರ್ತಿಯ ರೂಪದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಶಿವ ಅಂತ ಬಂದಾಗ ಲಿಂಗದ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ. ಎಲ್ಲಿ ನೋಡಿದ್ರು ಕೂಡ ದೇವಾಲಯಗಳಲ್ಲಿ ಶಿವನ ರೂಪ ಇರಲ್ಲ, ಶಿವಲಿಂಗ ಇರುತ್ತೆ, ಲಿಂಗವನ್ನೇ ಆರಾಧನೆ ಮಾಡ್ತೀವಿ. ಸೊ ಆ ಒಂದು ವಿಚಾರದ ಬಗ್ಗೆ, ಜೊತೆಗೆ ಆ ಲಿಂಗದ ಮೇಲೆಯೂ ಕೂಡ ಪ್ರತಿ ಬಾರಿ ಕೂಡ ಒಂದು ನೀರಿನ ಧಾರೆ ಬೀಳ್ತಾ ಇರುತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ. ಹೌದು, ಈ ಪ್ರಶ್ನೆಗೆ ನಮಗೆ ಪೌರಾಣಿಕ ಒಂದು ಹಿನ್ನೆಲೆ ಇದೆ. ನಮಗೆ ಎಲ್ಲ ತತ್ವದ ವಿಚಾರಗಳನ್ನು ನಮ್ಮ ಋಷಿ ಮುನಿಗಳು ಪುರಾಣದ ಕಥಾರೂಪದಲ್ಲಿ ವಿವರಣೆ ಕೊಡ್ತಾರೆ. ವಾಸ್ತವದಲ್ಲಿ ಅದಕ್ಕೆ ಬಹಳಷ್ಟು ಆಧ್ಯಾತ್ಮಿಕ ಹಿನ್ನೆಲೆ ಇರ್ತದೆ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಅದು ಅರ್ಥ ಆಗ್ಬೇಕಂತ ಹೇಳಿ ಪೌರಾಣಿಕ ಕಥೆಗಳ ಮೂಲಕ ವಿವರಣೆ ಕೊಡಲಾಗಿದೆ ಹಿಂದೂ ಧರ್ಮದಲ್ಲಿ. ಶಿವನದ್ದು ಲಿಂಗರೂಪದಲ್ಲಿ ಉಪಾಸನೆ ಯಾಕೆ ಮಾಡಬೇಕು ಎಂಬುದಕ್ಕೆ ಭೃಗು ಮಹರ್ಷಿಗಳು ಬಹಳ ಹಿಂದೆ ಮೂರೂ ದೇವತೆಗಳ ಹತ್ತಿರ ಸೃಷ್ಟಿ ಸ್ಥಿತಿ ಲಯದ ಪ್ರತೀಕವಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರದ್ದೂ ಕೂಡ ಭೇಟಿಗೆ ಅಂತ ಹೋಗಿರ್ತಾರೆ. ಆವಾಗ ಶಿವನ ಲೋಕಕ್ಕೆ ಹೋದಾಗ ಕೂಡ ಶಿವ ಅಲ್ಲಿ ಧ್ಯಾನಾವಸ್ಥೆಯಲ್ಲಿ ಇದ್ದುಕೊಂಡು ಅವರನ್ನು ಅಂದ್ರೆ ಅವರ ಸತ್ಕಾರ ಮಾಡಲಿಲ್ಲ ಅಂತ ಹೇಳಿ ಶಿವನಿಗೆ ಶಾಪ ಕೊಡ್ತಾರೆ ಭೃಗು ಮಹರ್ಷಿಗಳು. ನಿನ್ನನ್ನು ಯಾರೂ ಕೂಡ ರೂಪದಲ್ಲಿ ನಿನ್ನ ಮುಂದೆ ಆರಾಧನೆ ಮಾಡದೆ ನಿನ್ನ ಲಿಂಗ ರೂಪದಲ್ಲಿ ಆರಾಧನೆ ಮಾಡುವಂತಾಗ್ಲಿ ಅಂತ. ಆವಾಗಿನಿಂದ ಶಿವನದ್ದು ಬಾಕಿ ಎಲ್ಲ ದೇವತೆಗಳಿಗೆ ನಾವು ರೂಪದಲ್ಲಿ ಆರಾಧನೆ ಮಾಡ್ತೇವೆ. ರೂಪ ಅಂತ ಹೇಳಿದ್ರೆ ಪೂರ್ಣವಾಗಿ ಆ ದೇವತೆಯ ರೂಪ. ಆದರೆ ಶಿವನಿಗೆ ರೂಪದಲ್ಲಿ ನಾವು ಪೂಜೆ ಇಲ್ಲ. ಎಲ್ಲ ಕಡೆಗಳಲ್ಲೂ ಅದು ಅತ್ಯಂತ ಪ್ರಾಚೀನವಾಗಿ ಈಗ ಮಣ್ಣು ಸೇರಿದಂತಹ ಅನೇಕ ಕಡೆಗಳಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಲಿಂಗವೇ ನಮಗೆ ಉದ್ಭವ ಆಗ್ತಾ ಇದೆ ಪುನಃ ಪುನಃ. ರಾಮೇಶ್ವರದಿಂದ ಕಾಶಿಯವರೆಗೂ ಎಲ್ಲ ಕಡೆಗಳಲ್ಲಿ, ಬರೇ ಭಾರತ ಮಾತ್ರ ಅಲ್ಲ, ನಮ್ಮ ಭಾರತ ಈಗಿನಷ್ಟು ಚಿಕ್ಕದಿರ್ಲಿಲ್ಲ. ಆರ್ಯಾವರ್ತ ಅಂತ ಹೇಳ್ತೇವೆ ನಾವು, ಇಡೀ ವಿಶ್ವವೇ ನಮ್ಮದಿತ್ತು. ಎಲ್ಲ ಕಡೆಗಳಲ್ಲಿ ಇವತ್ತು ಶಿವಲಿಂಗಗಳು ಉತ್ಖನನ ಮಾಡುವಾಗ ಸಿಗ್ತದೆ. ಏನಾದ್ರೂ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿ ಅಗಿದ್ರೆ ಅಲ್ಲಿ ಲಿಂಗಗಳು ಬರ್ತದೆ. ಅದು ಯಾವುದೇ ದೇಶ ಇರ್ಲಿ, ಅಥವಾ ಯಾವ್ದಾದ್ರು ಕಟ್ಟಡಗಳು ಉರುಳಿ ಬಿದ್ದು ಅಂತಾದ್ರೆ, ಇತ್ತೀಚೆಗೆ ಒಂದು ಚರ್ಚಿನ ಬಿಲ್ಡಿಂಗ್ ಅದು ಹೊಸತು ನವೀಕರಣ ಮಾಡುವಾಗ ಅಲ್ಲಿ ಲಿಂಗ ಸಿಕ್ಕಿತು ಅಂತ ನಾವು ಕೇಳಿದ್ದೆವು. ಎಷ್ಟೋ ಕಡೆಗಳಲ್ಲಿ ಇವತ್ತು ಆ ಲಿಂಗಗಳು ಮೇಲೆ ಬರ್ತಾ ಇದ್ದಾವೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನಿಂದ ಈ ಶಿವನ ಉಪಾಸನೆ ನಡ್ಕೊಂಡೇ ಬಂದಿದೆ. ಅತ್ಯಂತ ಪ್ರಾಚೀನವಾದದ್ದು ಶೈವ ಸಂಪ್ರದಾಯ. ಶಿವನ ಉಪಾಸಕರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಇದೊಂದು ಸಂಪ್ರದಾಯ. ಆದ್ರೆ ಆ ಶಿವನ ಉಪಾಸನೆ ಮಾಡುವವರ ಸಂಖ್ಯೆ ಎಲ್ಲ ಕಡೆಗಳಲ್ಲಿ ಜಾಸ್ತಿ ಇದೆ. ದೇಶ ವಿದೇಶದಲ್ಲೂ ಕೂಡ ಹಿಂದೂಗಳು ಅಂತ ಏನಿದ್ದಾರೆ ಅವರೆಲ್ಲರೂ ಶಿವನ ಉಪಾಸನೆ ಮಾಡ್ತಾರೆ. ಹಾಗಾಗಿ ಶಿವನ ಆ ರೂಪದ ಬದಲಿಗೆ ಭೃಗು ಮಹರ್ಷಿಗಳ ಶಾಪದಿಂದ ಲಿಂಗ ರೂಪದಲ್ಲಿ ಶಿವನ ಉಪಾಸನೆ. ಮತ್ತೆ ಆ ಲಿಂಗದ ಆಕೃತಿ ಇದೆಲ್ಲ ಅದು ತೇಜ ತತ್ವವನ್ನು ಪ್ರಕ್ಷೇಪಣೆ ಮಾಡ್ತದೆ. ಆ ವಿಶಿಷ್ಟ ಆಕಾರಕ್ಕೆ ಮಹತ್ವ ಇದೆ. ಅದೊಂದು ಸಿಲಿಂಡರ್ ಆಕಾರದಲ್ಲಿದೆ ನೋಡಿ. ಮತ್ತು ಆ ಶಿವಲಿಂಗದ ಬಗ್ಗೆ ಇವತ್ತು ಆಧುನಿಕ ವೈಜ್ಞಾನಿಕ ಉಪಕರಣಗಳಿಂದ ಕೂಡ ಅದರದ್ದು ರೀಡಿಂಗ್ ತೆಗಿತಾರೆ. ಯೂನಿವರ್ಸಲ್ ಥರ್ಮೋ ಸ್ಕ್ಯಾನರ್, ಹೀಗೆಲ್ಲ ಬೇರೆ ಬೇರೆ ಭಿನ್ನ ಭಿನ್ನ ಅದರದ್ದು ಆರಾ ತೆಗೆಯುವಂಥದ್ದು, ಅಥವಾ ಎಷ್ಟು ದೂರದ ತನಕ ಅದರಿಂದ ಪಾಸಿಟಿವ್ ಎನರ್ಜಿ ಇದೆ, ಇದೆಲ್ಲ ಅಳೆಯುವಂತಹ ವೈಜ್ಞಾನಿಕ ಉಪಕರಣಗಳಿದ್ದಾವೆ. ಇದರಿಂದ ಏನು ಗಮನಕ್ಕೆ ಬರ್ತದಂದ್ರೆ ಆ ವಿಶಿಷ್ಟ ಆಕೃತಿಯಿಂದಲೇ ಪ್ರಚಂಡ ಪ್ರಮಾಣದಲ್ಲಿ ತೇಜ ತತ್ವದ ಪ್ರಕ್ಷೇಪಣೆ. ತೇಜ ತತ್ವ ಅಂತ ಹೇಳಿದ್ರೆ ಪಂಚ ತತ್ವಗಳಲ್ಲಿ ಮೂರನೇದದು. ಮೊದಲನೇದು ಪೃಥ್ವಿ, ಎರಡನೇದು ಜಲತತ್ವ, ಮೂರನೇದು ತೇಜ ತತ್ವ. ತೇಜ ಅಂದ್ರೆ ಅಗ್ನಿ ಅಂತ ಹೇಳಿ. ಹಾಗಾಗಿ ಶಿವನ ಲಿಂಗ ಅಂತ ಹೇಳಿದ್ರೆ ಪ್ರಚಂಡವಾಗಿ ತೇಜ ತತ್ವವನ್ನು ಕೊಡುವಂತಹ ಒಂದು ಆಕೃತಿ ಅದು. ಅದು ನಮ್ಮ ನಿಮ್ಮಂತಹ ಸರ್ವೇ ಸಾಮಾನ್ಯ ವ್ಯಕ್ತಿಗಳಿಗೆ ಅದರಿಂದ ಬರುವಂತಹ ತೇಜಸ್ಸನ್ನು ಗ್ರಹಣ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಶಿವನ ಲಿಂಗದ ಮೇಲೆ ನಾವು ನೋಡಿರಬಹುದು, ಒಂದು ತಾಮ್ರದ ಪಾತ್ರೆ ತೂಗು ಹಾಕಿರ್ತಾರೆ, ಅದಕ್ಕೊಂದು ತೂತಿರ್ತದೆ, ಮತ್ತು ಅದರಲ್ಲಿ ಜಲವನ್ನು ಹಾಕಿ ನಿರಂತರವಾಗಿ ಆ ಜಲ ಶಿವಲಿಂಗದ ಮೇಲೆ ಬೀಳುವ ಹಾಗೆ ಒಂದು ವ್ಯವಸ್ಥೆ. ಇದು ಯಾಕೆ ಮಾಡಿರ್ತಾರಂದ್ರೆ ಆ ಪ್ರಚಂಡ ತೇಜಸ್ಸನ್ನು ನಮ್ಮ ನಿಮ್ಮಂತಹ ಸಾಮಾನ್ಯರಿಗೆ ಗ್ರಹಣ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅದು ಶಾಂತವಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನದು ಕೊಡ್ಲಿಕ್ಕೆ, ತಂಪು ಮಾಡುವಂಥದ್ದು. ತೇಜಸ್ ಅಂದ್ರೆ ಬೆಂಕಿ. ಆ ಬೆಂಕಿಯ ಯಾರಿಗೆ ಎಷ್ಟು ಸಹನೆ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಉದಾಹರಣೆಗೆ ನಾವೀಗ ನಮ್ಮ ವ್ಯವಹಾರದ ಜೀವನದಲ್ಲಿ ಕರೆಂಟಿನ ವಿಷಯ ಮಾತಾಡಿದ್ರೆ, ಕರೆಂಟ್ ಅಂದ್ರೆ ಬೆಂಕಿಯೇ, ವೋಲ್ಟೇಜ್ ಅಂತ ಹೇಳ್ತೇವೆ. ಈಗ ಕೆಲವು ಕಡೆಗಳಲ್ಲಿ ನಮ್ಗೆ ಅಪಾಯ ಅಂತ ಹಾಕ್ತಾರೆ ನೋಡಿ, ಪ್ರಚಂಡ ಅಲ್ಲಿ ಕರೆಂಟ್ ಇದ್ರೆ ಅಲ್ಲಿ ಯಾರು ಹೋಗ್ಬಾರ್ದು, ಇಷ್ಟು ಜಾಗಕ್ಕೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಅಲ್ಲಿನ ತೇಜಸ್ಸು ನಮ್ಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದು ಆಧ್ಯಾತ್ಮಿಕ ವಿಷಯ ಆಗಿರೋದ್ರಿಂದ ಯಾರಿಗೂ ಅದ್ರ ಬಗ್ಗೆ ಬೋರ್ಡ್ ಹಾಕುದಿಲ್ಲಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು, ಶಿವನ ಉಪಾಸನೆ ಮಾಡುವಾಗ ನಮಗೋಸ್ಕರ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ನಿಯಮಗಳು, ಅದನ್ನು ಪಾಲಿಸಬೇಕು ನಾವು.
ಅದನ್ನು ಈಗ ನಾವು ತಿಳ್ಕೊಳ್ಳುವ. ಒಂದಂದ್ರೆ ಇದು ನಾವು ನೋಡಿದ್ದೆವು, ಜಲವನ್ನು ನಿರಂತರ ಅದರ ಮೇಲೆ ಹಾಕೋದ್ರಿಂದ, ಜಲ ಅಂದ್ರೆ ತಂಪು ಮಾಡುವಂಥದ್ದು. ಶಿವನ ಲಿಂಗದಿಂದ ತೇಜಸ್ ಬರ್ತದೆ. ಹೇಗೆ ನಾವು ಬೆಂಕಿ ಆರಿಸಲಿಕ್ಕೆ ನೀರನ್ನು ಹಾಕ್ತೇವೆ, ಅದೇ ಥರ ಆ ಪ್ರಚಂಡ ತೇಜಸ್ಸನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯ ಆಗುವ ಹಾಗೆ ಅದರ ಮೇಲೆ ನೀರಿನ ಧಾರೆ. ಇದು ಅಭಿಷೇಕ. ಶಿವನಿಗೆ ಪ್ರಿಯವಾದದ್ದು ಏನು ಸೇವೆ? ನಾವೇನ್ ಮಾಡಿಸ್ತೇವೆ ಶಿವನ ದೇವಸ್ಥಾನಕ್ಕೆ ಹೋದ್ರೆ? ರುದ್ರಾಭಿಷೇಕ ಅಂದ್ರೆ ಏನು? ನೀರನ್ನೇ ಹಾಕುದಲ್ವಾ. ನಾವು ಸೇವೆ ಕಟ್ತೇವೆ, ನಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಭಟ್ರು ಇಂತಿಷ್ಟು ಅದರ ಮೇಲೆ ತಂಬಿಗೆಯಿಂದ ಅದರಲ್ಲಿ ನೀರು ಅಭಿಷೇಕ ಮಾಡ್ತಾರೆ. ಶಿವನ ಪ್ರಿಯವಾದ ಸೇವೆ ಅಂದ್ರೆ ಅಭಿಷೇಕ. ನಾವು ಎಷ್ಟು ಗೊತ್ತಿರ್ಲಿ ಗೊತ್ತಿಲ್ಲದಿರ್ಲಿ ಸರ್ವೇ ಸಾಮಾನ್ಯ ವ್ಯಕ್ತಿ ಹೋಗಿ ಅಲ್ಲಿ ಸೇವೆ ಕಟ್ಟುವುದು ರುದ್ರಾಭಿಷೇಕ, ಸರಿಯಲ್ಲ? ಅಂದ್ರೆ ಅದರ ಅರ್ಥ ಆ ತೇಜಸ್ಸು ನಮಗೆಷ್ಟು ಬೇಕೋ ಅಷ್ಟು ಪ್ರಾಪ್ತ ಆಗ್ಲಿಕ್ಕೆ ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಆ ಜಲದ ಅಭಿಷೇಕ ಮಾಡಿದ್ರೆ ಆ ಶಿವನ ತತ್ವ ನಮಗೆ ಸಿಗ್ತದೆ ಅಂತ. ಇದು ಅಭಿಷೇಕದ ಒಂದು ಹಿನ್ನೆಲೆ. ಮತ್ತೆ ನೀವು ಆಗ ಪ್ರಶ್ನೆ ಕೇಳಿದ್ರಿ, ಅಂದ್ರೆ ಶಿವನ ಕೆಲವೊಂದು ನಾವು ದೇವಾಲಯಗಳಲ್ಲಿ ವಿಶಿಷ್ಟವಾದದ್ದು ಇರ್ತದೆ. ನಂದಿಯ ಬಗ್ಗೆ ಇದ್ರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನಂದಿಯ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಪ್ರತಿಯೊಂದು ಶಿವ ದೇವಾಲಯದಲ್ಲಿ ಶಿವನ ಲಿಂಗಕ್ಕೆ ಅಭಿಮುಖವಾಗಿ ನಂದಿಯನ್ನು ನಾವು ನೋಡ್ತೇವೆ. ಇವತ್ತು ನಾವು ಕಾಶಿಯಲ್ಲಿ ವಿಶ್ವನಾಥನ ಉಪಾಸನೆ ಮಾಡ್ತೇವಲ್ಲ, ಆದ್ರೆ ಜ್ಞಾನವಾಪಿ ಮಸೀದಿಯ ಬಗ್ಗೆ ತಾವು ಕೇಳಿರ್ಬೋದು. ಐತಿಹಾಸಿಕವಾದಂತಹ ಒಂದು ಸಾಕ್ಷಿಯಲ್ಲಿ ಉಂಟು. ಇವತ್ತಿಗೂ ಕೂಡ ಆ ಪ್ರಾಚೀನ ನಂದಿ, ಸಾವಿರಾರು ವರ್ಷಗಳ ಹಿಂದಿನ ಆ ಶಿಲಾ ನಂದಿ, ಅದು ಜ್ಞಾನವಾಪಿ ಮಸೀದಿ ಅಂತ ಹೇಳುವ ಕಟ್ಟಡದ ಕಡೆಗೆ ಮುಖ ಮಾಡಿಕೊಂಡುಂಟು. ಇದರರ್ಥ ಆ ಲಿಂಗ ಅಲ್ಲಿ ಇದೆ ಅಂತ ಹೇಳಿ ಆ ನಂದಿ ನಮಗೆ ಸಾಕ್ಷಿ ಹೇಳ್ತದೆ. ಇರ್ಲಿ, ಈಗ ನಾವಿಲ್ಲಿ ನಂದಿಯ ಬಗ್ಗೆ ತಿಳ್ಕೊಳ್ಳುವ ಅಂದ್ರೆ, ಶಿವನ ದೇವಾಲಯಕ್ಕೆ ಹೋದ್ರೆ ನಾವು ನಂದಿಯ ಸಮೀಪ ನಿಂತುಕೊಂಡು ಶಿವನನ್ನು ದರ್ಶನ ಮಾಡಬೇಕು ಅಂತ ಉಂಟು. ಅಂದ್ರೆ ನಮಗೆ ಎಲ್ಲಿ ನಂದಿಯನ್ನು ಅದರ ಪಕ್ಕ ನಿಲ್ಲಿಕ್ಕೆ ವ್ಯವಸ್ಥೆ ಇದೆ, ಅಲ್ಲಿ ನಾವು ನಮ್ಮ ಬಲಗೈಯ ತರ್ಜನಿ ಮತ್ತು ಹೆಬ್ಬೆರಳಿನಿಂದ, ತರ್ಜನಿ ಅಂದ್ರೆ ತೋರ್ಬೆರಳು, ಹೆಬ್ಬೆರಳಿನಿಂದ ಆ ನಂದಿಯ ಕೋಡುಗಳ ಮೇಲೆ ಆ ಕೈಗಳನ್ನಿಡ್ಬೇಕು. ಅದರ ಮಧ್ಯ ಕೋನದಿಂದ ನಾವು ಶಿವನನ್ನು ನೋಡ್ಬೇಕು. ಇದು ಶೃಂಗ ದರ್ಶನ ಅಂತ ಹೇಳ್ತೇವೆ. ಶೃಂಗ ಅಂತ ಹೇಳಿದ್ರೆ ಕೋಡು. ಇದು ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದು ಆಗುದಿಲ್ಲ, ಯಾಕಂದ್ರೆ ಶಿವನ ನಂದಿಯಕ್ಕೆ ಒಂದು ಮಂಟಪ ಮಾಡಿರ್ತಾರೆ, ಅಲ್ಲಿ ನಮ್ಗೆ ಸಾಮಾನ್ಯರಿಗೆ ಹೋಗ್ಲಿಕ್ಕಿಲ್ಲ. ಆದ್ರೆ ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿ ಹಲವಾರು ನೀವು ಶಿವನ ದೇವಾಲಯಗಳಲ್ಲಿ ಹೋದ್ರೆ ನೀವು ನಂದಿಯ ಪಕ್ಕ ನಿಲ್ಲಿಗೆ ಆಗ್ತದೆ. ನಂದಿ ಅಂತ ಅಲ್ಲಿ ಇಟ್ಟಿರ್ತಾರೆ, ನಾವು ಅದರ ಪಕ್ಕದಲ್ಲಿ ನಿಂತು ಶಿವನನ್ನು ದರ್ಶನ ಮಾಡಬೇಕು, ಪ್ರಾರ್ಥನೆ ಮಾಡ್ಬೇಕಂತ ಶಾಸ್ತ್ರ ಇದೆ. ನಮ್ಮ ಪ್ರಾರ್ಥನೆಯನ್ನು ಅವನಿಗೆ ಹೇಳಿದ್ರೆ ಅವನು ಶಿವನಿಗೆ ತಲುಪಿಸ್ತಾನೆ ಅಂತ ಅರ್ಥ. ಆ ನಂದಿಯ ಬಲಗಿವಿಯಲ್ಲಿ ತಮ್ಮ ಇಚ್ಛೆಗಳನ್ನು ಜನರು ಹೇಳ್ತಾರೆ, ಕಾಮನೆಗಳನ್ನು. ಇದು ಯಾಕಂತ ಹೇಳಿದ್ರೆ ಶಿವನ ಹಲವಾರು ಗಣಗಳು ಅಂತ ನಾವು ಹೇಳ್ತೇವೆ. ಗಣಗಳಂದ್ರೆ ಶಿವಭಕ್ತರು. ಅದರಲ್ಲಿ ಪ್ರಧಾನವಾದವನು ನಂದಿ. ನಾವು ಶಿವಪುರಾಣದಲ್ಲಿ ನೋಡಿದ್ರೆ ಶಿವನ ನಂದಿಯ ಬಗ್ಗೆ ಬಹಳಷ್ಟು ಉಲ್ಲೇಖಗಳು ಬರ್ತದೆ. ಪರಮ ಭಕ್ತ ನಂದಿ. ಆ ನಂದಿ ಶಿವನ ಹತ್ರ ವರದಾನ ಬೇಡಿ, ನಾನು ಸತತ ನಿನ್ನ ದರ್ಶನ ಪಡಿಬೇಕು ಸ್ವಾಮಿ ಅಂತ ವರ ಪಡೆದು ಪೃಥ್ವಿಯ ಮೇಲೆ ಶಿವನ ಎಲ್ಲಾ ದೇವಾಲಯಗಳಲ್ಲಿ ಅವನಿಗೆ ಸ್ಥಾನ ಸಿಕ್ಕಿದೆ. ಯಾಕಂದ್ರೆ ಆ ನಂದಿ ಆ ಶಿವನನ್ನೇ ನೋಡಿಕೊಂಡು ಕುತ್ಕೊಳ್ತದೆ, ಶಿವನ ಕಡೆಗೆ ಅದರ ದೃಷ್ಟಿ. ಅದ್ರ ಸತತವಾಗಿ ಶಿವನ ಧ್ಯಾನ, ಶಿವನನ್ನು ದರ್ಶನ ಮಾಡ್ತಾ ಶಿವನ ಭಕ್ತಿಯಲ್ಲಿ ತಲ್ಲೀನನಾಗಿರುವಂತಹ ನಂದಿ ಇದ್ದಾನಲ್ಲ, ಅವನು ನಮ್ಮಂತಹ ಭಕ್ತರಿಗೆ ಏನು ಉಪಕಾರ ಮಾಡ್ತಾನಂದ್ರೆ, ಶಾಸ್ತ್ರದ ಪ್ರಕಾರ ಆ ತೇಜಸ್ಸು ಏನು ಬರ್ತದೆ ಲಿಂಗದಿಂದ ಅದನ್ನು ನಂದಿ ತಾನು ಗ್ರಹಣ ಮಾಡ್ತಾನೆ. ಆ ಅಷ್ಟೂ ತೇಜಸ್ಸನ್ನು ನಂದಿಯ ಮೂಲಕ ಆ ನಂದಿಯ ಪಕ್ಕದಲ್ಲಿ ನಾವು ನಿಂತುಕೊಂಡು ದರ್ಶನ ಮಾಡಿದ್ರೆ ಆಯಾ ವ್ಯಕ್ತಿಗೆ ಎಷ್ಟು ಬೇಕು ತೇಜಸ್ಸು, ಶಿವನ ಶಕ್ತಿ, ಅಷ್ಟೇ ಅವನು ನಂದಿ ನಮ್ಗೆ ಕೊಡ್ತಾನೆ. ಆದ್ರೆ ಇದರ ಬಗ್ಗೆ ಗೊತ್ತಿಲ್ಲದೆ ಇವತ್ತು ಜನರು ಶಿವನ ಲಿಂಗ ಮತ್ತು ನಂದಿಯ ಮಧ್ಯದಲ್ಲಿ ಹೋಗಿ ಶಿವನ ದರ್ಶನ ಮಾಡ್ತಾರೆ. ಇದು ಯೋಗ್ಯವಲ್ಲ. ಯಾಕಂದ್ರೆ ಶಿವನ ಲಿಂಗದಿಂದ ಬಂದ ತೇಜ ತತ್ವವನ್ನು ಯಾರಿಗೆ ಗ್ರಹಣ ಮಾಡ್ಲಿಕ್ಕೆ ಆಗ್ತದೆ, ಯಾರಿಗೆ ಆಗುದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಕೆಲವರಲ್ಲಿ ಆ ಶಕ್ತಿ ಇರ್ಬೋದು, ಯಾಕಂದ್ರೆ ಸ್ಪಿರಿಚುವಲಿ ಇವಾಲ್ವ್ಡ್ ಸೌಲ್ ಅಂತ ಹೇಳ್ತೇವೆ, ತುಂಬಾ ಆಧ್ಯಾತ್ಮಿಕ ಶಕ್ತಿ ಇದ್ದವರು ಅಥವಾ ಪೂರ್ವಜನ್ಮದ ಸಾಧನೆಯಿಂದ ಆ ಸಾಧನಾ ಬಲ ಇದ್ದವರು, ಅವರಿಗೆ ಅದನ್ನು ಸಹಿಸ್ಲಿಕ್ಕೆ ಆಗ್ಬೋದು. ಆದ್ರೆ ಸರ್ವೇ ಸಾಮಾನ್ಯ ವ್ಯಕ್ತಿಗೆ ಶಿವಲಿಂಗದ ತೇಜಸ್ಸು ಸಹಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಆ ನಂದಿಯ ಪಕ್ಕದಲ್ಲಿ ನಿಲ್ಲಿಕೆ ವ್ಯವಸ್ಥೆ ಇದ್ರೆ ನಿಂತುಕೊಂಡು ಶೃಂಗ ದರ್ಶನ ಮಾಡಬಹುದು. ಸಾಧ್ಯ ಇಲ್ಲ ಅಂತಾದ್ರೆ ಆ ನಂದಿಯ ನಂತರ ನಮ್ಗೆ ನಿಲ್ಲುವ ವ್ಯವಸ್ಥೆ ಇದೆಲ್ಲ, ನಂದಿ ಮಂಟಪ ಆದ್ಮೇಲೆ ಈ ಕಡೆ, ಇಲ್ಲಿ ಲಿಂಗ, ಇಲ್ಲಿ ನಂದಿ, ಈ ಕಡೆ ನಾನು, ನಂದಿಯ ಮೂಲಕವೇ ಶಿವನನ್ನು ನೋಡಬೇಕು. ಅನ್ಯಥಾ ಆ ತೇಜ ತತ್ವದ ಪ್ರಭಾವದಿಂದ ವ್ಯಕ್ತಿಗೆ ಏನಾದ್ರೂ ಶಾರೀರಿಕವಾಗಿ ಉಷ್ಣತೆ ಹೆಚ್ಚಾಗಿ ತಲೆ ತಿರುಗುವುದು,
ಕಣ್ಣು ಕತ್ಲೆ ಬರೋದು ಅಥವಾ ಅನ್ಯ ತೇಜಸ್ಸಿನ ಆಘಾತಗಳು, ಆಗ್ಲೇ ನಾನು ಹೇಳಿದ್ದೆಲ್ಲ, ವಿದ್ಯುದಾಘಾತವಾಗುವುದು, ಕೆಲವರಿಗೆ ಶಾಕ್ ಹೊಡೆಯುವುದು ಅಂತ ಹೇಳ್ತೇವಲ್ಲ, ಅಂತಹ ಪರಿಣಾಮಗಳಾಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಮಗೆ ಧರ್ಮಶಾಸ್ತ್ರ ನಂದಿಯನ್ನು ಆ ಪ್ರತಿ ದೇವಾಲಯದಲ್ಲಿ, ಶಿವನ ದೇವಾಲಯದಲ್ಲಿ ನಂದಿ ಇಲ್ಲವೇ ಇಲ್ಲ. ಯಾವುದೇ ಪ್ರಾಚೀನ ಪಾಳು ಬಿದ್ದ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಒಂದು ನಂದಿ ಇರ್ತದೆ. ಆ ನಂದಿಯ ಮೂಲಕವೇ ಶಿವನ ದರ್ಶನ ಪಡೆಯುವಂತಹ ವ್ಯವಸ್ಥೆ ಅದು. ಹಾಗಾಗಿ ಇದೆಲ್ಲ ನಾವಿವತ್ತು ತಿಳ್ಕೊಳ್ಬೇಕು. ಮತ್ತೆ ಈಗ ಸಾಮಾನ್ಯ ಜನರು ಶಿವನ ಎದುರಿಗೇ ಹೋಗಿ ನಿಲ್ತಾರೆ. ಹಾಗೆ ಮಾಡದೆ ನಂದಿಯ ಮಾಧ್ಯಮದಿಂದ ನಾವು ಶಿವನ ದರ್ಶನ ಪಡೆದ್ರೆ ನನ್ನ ಸಾಧನೆಗೆ ನನಗೆ ಎಷ್ಟು ಬೇಕು ಶಿವನ ತತ್ವ ಅಷ್ಟೇ ನನಗೆ ಆ ನಂದಿ ಕೊಡ್ತಾನೆ. ಅದಕ್ಕಾಗಿ ಶೃಂಗ ದರ್ಶನ ಅಥವಾ ನಂದಿಯ ಈ ಕಡೆ ನಿಂತು ನಾವು ದೇವರ ದರ್ಶನ ಮಾಡಬೇಕಂತ ಶಾಸ್ತ್ರ. ನಿಜ. ಪ್ರತಿಯೊಂದು ದೇವಾಲಯಗಳಲ್ಲಿ, ಶಿವ ದೇವಾಲಯಗಳಿಗೆ ಹೋದಾಗ ಅಲ್ಲಿ ಒಂದು ಲಿಂಗದ ರೂಪದಲ್ಲಿ ಶಿವನ ಆರಾಧನೆ, ಜೊತೆಗೆ ಪ್ರತಿಯೊಂದು ಶಿವ ದೇವಾಲಯಗಳಲ್ಲಿ ನಂದಿ ಇರುತ್ತೆ. ನಂದಿ ಇದ್ದಾನೆ ಅಂತ ಬಂದಾಗ ಅದು ಶಿವ ದೇವಾಲಯ ಆಗಿರುತ್ತೆ. ಇವೆಲ್ಲದರ ಜೊತೆಗೆ ಜ್ಞಾನ ವ್ಯಾಪ್ತಿಯಲ್ಲೂ ಕೂಡ ಅಲ್ಲಿ ನಂದಿ ಕಾಯ್ತಾ ಕುಳಿತಿದೆ ಶಿವನಿಗಾಗಿ, ತನ್ನ ಒಡೆಯ ಅಧಿಪತಿಗಾಗಿ. ಸೊ ಹಾಗಿದ್ದಾಗ ಎಲ್ಲಿ ಶಿವ ಇಡ್ತಾನೆ ಅಲ್ಲಿ ನಂದಿ ಇಡ್ತಾರೆ, ಎಲ್ಲಿ ಹನುಮಂತ ಇಡ್ತಾರೆ ಅಲ್ಲಿ ರಾಯರ್ ಇಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅಂತಹ ಮಾತುಗಳು. ಸೊ ಹಾಗಿದ್ದಾಗ ಶಿವ ಅಲ್ಲಿ ನಂದಿ, ಇವೆಲ್ಲದರ ಜೊತೆಗೆ ದೇವಾಲಯಗಳಲ್ಲಿ ನಾವು ಪ್ರದಕ್ಷಿಣೆ ಹಾಕಿದಾಗಲೂ ಕೂಡ ಬಹಳಷ್ಟು ವಿಭಿನ್ನ. ಅಂದರೆ ಬೇರೆ ದೇವಾಲಯಗಳಲ್ಲಿ ನಾವು ನೇರವಾಗಿ ಸಂಪೂರ್ಣವಾದಂಥ ಒಂದು ಸುತ್ತನ್ನು ಹಾಕ್ತೀವಿ, 2 ಸುತ್ತು 3 ಸುತ್ತನ್ನು ಹಾಕ್ತೀವಿ, ಅದರಲ್ಲಿ ಅರ್ಧ ಸುತ್ತು ಶಿವ ದೇವಾಲಯಗಳಲ್ಲಿ. ಇದು ಕೂಡ ಒಂದು ವಿಶೇಷ. ಯಾಕೆ ಅನ್ನುವಂಥ ಪ್ರಶ್ನೆ ಏನು ಹೇಳ್ತೀರಿ ಮೇಡಮ್? ಹೌದು, ಆಗಲೇ ಹೇಳಿದ ಹಾಗೆ ಬಹಳಷ್ಟು ನಾವು ಶಿವ ದೇವಾಲಯಗಳನ್ನು ನೋಡಿರ್ತೇವೆ. ಕೆಲವು ದೇವಾಲಯಗಳಲ್ಲಿ ಅರ್ಧ ಪ್ರದಕ್ಷಿಣೆದ ವ್ಯವಸ್ಥೆ ನೋಡ್ತೇವೆ ನಾವು. ಅರ್ಧ ಅಂದ್ರೆ ನಾವು ಈ ಕಡೆಯಿಂದ ಹೋಗಿ ಅಲ್ಲಿ ಒಂದು ಕಡೆ ಅಡ್ಡ ಹಾಕಿರ್ತಾರೆ, ಪೂರ್ಣ ಪ್ರದಕ್ಷಿಣೆ ಬರ್ಲಿಕ್ಕಿಲ್ಲ, ಮತ್ತೆ ವಾಪಸ್ ಬರಬೇಕು, ವಾಪಸ್ ಬಂದು ಪುನಃ ಈ ಜಾಗಕ್ಕೆ ಬಂದ್ರೆ ಒಂದು ಪ್ರದಕ್ಷಿಣೆ. ಇದರ ಅರ್ಥ ಏನಂತ ಹೇಳಿದ್ರೆ, ಆಗ್ಲೇ ನಾವು ತಿಳ್ಕೊಂಡೇವಲ್ಲ, ಶಿವಲಿಂಗದ ಮೇಲೆ ಜಲಧಾರೆ ಮಾಡುವಂತಹ ವ್ಯವಸ್ಥೆ ಇದೆ. ಇದನ್ನು ಸೋಮಸೂತ್ರ ಅಂತ ಹೇಳ್ತೇವೆ ನಾವು. ಆ ಲಿಂಗದ ನೀರೇನಿದೆ ಅಲ್ಲ, ಜಲಾಭಿಷೇಕವಾದಂತಹ ನೀರು ಒಂದು ಕಡೆ ಹೊರಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆ ತೇಜ ತತ್ವದಿಂದ ಭಾರಿತವಾಗಿರುವಂತಹ ನೀರು, ಅಂದ್ರೆ ಶಿವಲಿಂಗದ ಮೇಲೆ ನೀರು ಹಾಕೋದು ಆಗ್ಲೇ ಹೇಳಿದೆ, ತೇಜಸ್ಸು ಕಡಿಮೆ ಆಗ್ಬೇಕು. ಅದು ಆ ನೀರು ಆವಾಗ ತೇಜ ತತ್ವದಿಂದ ಅದು ಭಾರಿತ ಆಗ್ತದೆ, ಮತ್ತೆ ಆ ನೀರು ಹೊರಗೆ ಹೋಗ್ತದೆ. ಹೊರಗೆ ಹೋಗುವಾಗ ನಾವು ಅದನ್ನು ದಾಟುವುದು ಅಂದ್ರೆ ಪ್ರದಕ್ಷಿಣೆ ಬರುವಾಗ ನಮ್ಮ ಕಾಲು ಆಚೆ ಹಾಕ್ತೇವೆ ನಾವು. ನಮ್ಮ ಶರೀರದ ಕೆಳಭಾಗದಲ್ಲಿ ಕೂಡ 2 ರಂಧ್ರಗಳಿದೆ. ನವರಂಧ್ರಗಳಲ್ಲಿ 2 ರಂಧ್ರ ಕೆಳಭಾಗದಲ್ಲಿದೆ. ನಾವು ಆ ಸೋಮಸೂತ್ರ ದಾಟುವಾಗ ಶಿವನ ತೇಜತತ್ವ ಇರುವಂತಹ ಜಲದಿಂದ ಬರುವ ಲಹರಿ ಇದೆಯಲ್ಲ, ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಇದೆಲ್ಲ ಸೂಕ್ಷ್ಮದ ವಿಷಯ. ಈಗ ತೇಜಸ್ಸು ತೇಜತತ್ವ ಇದ್ಯಾವುದು ಕಣ್ಣಿಗೆ ಗೋಚರ ಆಗುವುದಿಲ್ಲ. ಹೇಗೆ ಕರೆಂಟ್ ಕೂಡ ನಾವು ಕರೆಂಟಿನ ಪರಿಣಾಮ ನೋಡ್ಬೋದು, ಲೈಟ್ ನೋಡ್ಬೋದಲ್ಲದೆ ವಿದ್ಯುತ್ ಶಕ್ತಿ ಎಲ್ಲಿದೆ ಅಂತ ನೋಡ್ಲಿಕ್ಕೆ ಆಗುದಿಲ್ಲ. ಫ್ಯಾನು, ಲೈಟು, ಇಸ್ತ್ರಿ ಎಲ್ಲ ನಾವು ವಸ್ತು ರೂಪದಲ್ಲಿ ನೋಡ್ತೇವೆ, ಅದರ ಒಳಗೆ ಪ್ರವಾಹಿತವಾಗುವ ವಿದ್ಯುತ್ ಶಕ್ತಿ ಕಾಣುವುದಿಲ್ಲ. ಅದೇ ತರ ಶಿವನ ವಿಷಯ ನಾವು ತಿಳ್ಕೊಳ್ಬಹುದಲ್ಲದೆ ಆ ತೇಜಸ್ ಎಲ್ಲಿದೆ ಅದು ನಮಗೆ ಕಾಣುವುದಿಲ್ಲ, ಅದು ಅನುಭವಕ್ಕೆ ಬರುವಂಥದ್ದು. ಹಾಗೆ ಆ ಪ್ರದಕ್ಷಿಣೆ ಬರುವಾಗ ಶಿವನಿಗೆ ಅಭಿಷೇಕ ಮಾಡಿದ ನೀರನ್ನು ನಾವು ದಾಟಿದ್ದೇವಂತಾದ್ರೆ ಆ ತೇಜತತ್ವ ನಮ್ಮ ಕೆಳಗಿನ ರಂಧ್ರದಿಂದ ಸೂಕ್ಷ್ಮ ರೂಪದಲ್ಲಿ ಶರೀರ ಪ್ರವೇಶ ಮಾಡಿ ಆಘಾತಗಳಾಗಿ ಆಧ್ಯಾತ್ಮಿಕ ಸಮಸ್ಯೆಗಳಾಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಆ ಹರಿನಾಳ ಅಂತ ಹೇಳ್ತೇವೆ ಅದನ್ನು, ಸೋಮಸೂತ್ರ ಅಂತ ಹೇಳಿದ್ರೆ ಅದರ ಮೇಲೆ ಬೀಳುವಂತಹ ಜಲ, ಅದು ಹರಿನಾಳವನ್ನು ನಾವು ಯಾವತ್ತೂ ದಾಟಬಾರ್ದು. ಹರಿನಾಳ ಅಂದ್ರೆ ನೀರು ಹರಿದು ಹೋಗುವ ಜಾಗೆ. ಅದನ್ನು ನಾವು ದಾಟಿದ್ರೆ ನಮ್ಮ ಕೆಳಗಿನ ರಂಧ್ರಗಳ ಮೂಲಕ ಆ ಜಲದಿಂದ ಬರುವಂತಹ ತೇಜಸ್ಸು ಶರೀರ ಪ್ರವೇಶ ಮಾಡಿ ಆಧ್ಯಾತ್ಮಿಕ ಸಮಸ್ಯೆ ಅಥವಾ ತೊಂದರೆಗಳಾದ್ರೆ ಅದಕ್ಕೆ ಆಧ್ಯಾತ್ಮಿಕ ಪರಿಹಾರವೇ ಮಾಡಬೇಕಾಗ್ತದೆ. ಅಷ್ಟೆಲ್ಲ ಮಾಡಲಿಕ್ಕೆ ಯಾರಿಗೂ ತಿಳಿಯದಿರುವುದರಿಂದ ನಮ್ಮ ಹಿರಿಯರು ಎಷ್ಟು ಇದರ ಬಗ್ಗೆ ಚಿಂತನೆ ವಿಚಾರ ಮಾಡಿ ಅದನ್ನು ಯಾರು ದಾಟುವುದೇ ಬೇಡ ಅಂಥೇಳಿ ಅಲ್ಲಿಯೇ ಬಂದ್ ಮಾಡಿ ನಾವು ಯಾರು ಸಾಮಾನ್ಯ ವ್ಯಕ್ತಿಗಳು ಕಾಲನ್ನು ನಾವು ಅದರ ಮೇಲೆ ದಾಟದ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಕೆಲವು ದೇವಸ್ಥಾನಗಳಲ್ಲಿ ಈ ಅಭಿಷೇಕದ ನೀರು ಹೊರಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅಂದ್ರೆ ಪ್ರತಿಯೊಂದು ದೇವಾಲಯಕ್ಕೆ ಅದರದ್ದೇ ಆದಂತಹ ನಿಯಮ ಮತ್ತು ಐತಿಹ್ಯಗಳಿದೆ. ಈಗ ಉದ್ಭವ ಲಿಂಗಗಳು ಅಂತ ಕೇಳಿದ್ದೇವೆ ನಾವು. ಉದ್ಭವ ಲಿಂಗ ಅಂದ್ರೆ ಅದು ಮೊದಲೇ ಇತ್ತು, ಯಾರು ಪ್ರತಿಷ್ಠೆ ಮಾಡಲಿಲ್ಲ, ಅದನ್ನು ಮೊದಲೇ ಇತ್ತದನ್ನು ಯಾರೋ ಒಬ್ಬ ಆಧ್ಯಾತ್ಮಿಕ ಅಧಿಕಾರಿ ಅದನ್ನು ಕಂಡು ಹುಡುಕ್ತಾನೆ. ಉದಾಹರಣೆ ನಮ್ದೀಗ ಕೇದಾರನಾಥ, ಇದನ್ನು ಶಂಕರಾಚಾರ್ಯರು ಅದನ್ನು ಅದು ಅಲ್ಲಿ ಇದೆ ಅಂತ ಹೇಳಿ ಪ್ರತಿಷ್ಠೆ ಅಲ್ಲ, ಅದು ಅಲ್ಲೇ ಇತ್ತದು, ಅದು ಪ್ರಾಚೀನ ಕಾಲದಿಂದ ಅಲ್ಲೇ ಇತ್ತು. ಆದ್ರೆ ಅದೊಂದು ಲಿಂಗ, ಅಲ್ಲಿ ಪ್ರಚಂಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳಿ
ಅಂತಹ ಯೋಗ್ಯತೆ ಇರುವಂತಹ ಕ್ಷಮತೆ ಇರುವ ವ್ಯಕ್ತಿಗೆ ಮಾತ್ರ ತಿಳಿತದೆ. ಓಕೆ, ಜ್ಯೋತಿರ್ಲಿಂಗಗಳು. ಹಾ, ಜ್ಯೋತಿರ್ಲಿಂಗಗಳು ಇವತ್ತು ನಾವು ಎಲ್ಲ ಕಡೆ ನೋಡ್ಬೋದು. ಹೌದು. ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೇವೆ. ಹೌದು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಮಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಾಣಸ್ಯಾಂತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀತಟೆ ಹಿಮಾಲಯೇ ತು ಕೇದಾರಂ ಘುಷ್ಮೇಶಂಚ ಶಿವಾಲಯೇ. ಇದು 12 ಜ್ಯೋತಿರ್ಲಿಂಗಗಳು. ಇದೆಲ್ಲವೂ ಕೂಡ ಯಾರು ಪ್ರತಿಷ್ಠೆ ಮಾಡಿದಲ್ಲ, ಮೊದಲೇ ಅದು ಅಲ್ಲಿತ್ತು. ಅದನ್ಯಾರೋ ಅದರ ಶಕ್ತಿ ಕಂಡು ಹುಡುಕಿ ಅದು ದೇವಾಲಯ ಅಂತ ಮಾಡಿ ಜನರಿಗೆ ಅದರ ಲಾಭ ಆಗ್ಬೇಕಂತ ಹೇಳಿ ಅಲ್ಲಿ ಪೂಜೆಯ ವ್ಯವಸ್ಥೆ ಮಾಡಿದ್ದು. ಅದು ಮೊದಲೇ ಇತ್ತು. ಹಾ, ಅಲ್ಲಿಂದ ಪ್ರಚಂಡ ಪ್ರಮಾಣದಲ್ಲಿ ದೈವೀ ಶಕ್ತಿ ಬ್ರಹ್ಮಾಂಡಕ್ಕೆ ಹೋಗ್ತದೆ. ಅಲ್ಲಿ ಹೋದ ವ್ಯಕ್ತಿಗೆ ಆಧ್ಯಾತ್ಮಿಕ ಲಾಭ ಆಗ್ತದೆ. ಅದಕ್ಕೆ ಆಮೇಲೆ ಅಲ್ಲೆಲ್ಲ ದೇವಾಲಯ ಕಟ್ಟಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ನಿಮ್ಮಂತಹ ಸಾಮಾನ್ಯರಿಗೆ ಆ ಸ್ಪಿರಿಚುವಲ್ ಎನರ್ಜಿ ಸಿಗ್ಬೇಕಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಹಿರಿಯರು ಮಾಡಿದ್ರು. ಈಗಲೂ ಎಷ್ಟೋ ಸ್ಥಳಗಳಲ್ಲಿ ಇರ್ತದದು, ಯಾರು ಗುರುತಿಸ್ತಾರೆ ಅದನ್ನು? ಅದರದ್ದು ಪವರ್ ಯಾರಿಗೂ ಗೊತ್ತಾಗ್ಬೇಕಂತಾದ್ರೆ ಅಂತಹ ಜ್ಞಾನಿಗೆ ಮಾತ್ರ ಗೊತ್ತಾಗ್ತದೆ. ಇದೆಲ್ಲ ದ್ವಾದಶ ಜ್ಯೋತಿರ್ಲಿಂಗ. ಅಂಥ ಕಡೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಇದು ಸೋಮಸೂತ್ರ ದಾಟುವುದು, ಅರ್ಧ ಪ್ರದಕ್ಷಿಣೆ ಇಲ್ಲ. ಹಾಗಾಗಿ ಇದು ಎಲ್ಲಿ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿಗೆ ಒಂದು ಶಿವ ದೇವಾಲಯ ಕಟ್ಟಬೇಕಂತ ಆಗ್ತದೆ. ಈಗ ಮತ್ತೆ ಕೂಡ ಎಷ್ಟೋ ದೇವಾಲಯಗಳನ್ನು ಸಾಮಾನ್ಯರು ಕೂಡ ಅಂದ್ರೆ ಕಟ್ಟಿಸ್ತಾರೆ. ಹಾ, ಅದು ಮೊದಲಿನಿಂದ ಇದ್ದಂತದ್ದು ಮಂಜುನಾಥ. ಅದು ನಮ್ಮ ನಾಥ ಪಂಥದ ಗೋರಕ್ಷನಾಥ, ಮಚ್ಛೇಂದ್ರನಾಥ ಅವರೆಲ್ಲಾ ಪೂಜೆ ಮಾಡ್ತಾ ಇದ್ದಂತ, ಪರಶುರಾಮರು ಪೂಜೆ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ಅದು ಸಂಪೂರ್ಣವಾಗಿ ಪ್ರದಕ್ಷಿಣೆ, ಅಲ್ಲಿ ಪ್ರದಕ್ಷಿಣೆ, ಅದು ಹರಿನಾಳದ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಪೂರ್ಣ ಪ್ರದಕ್ಷಿಣೆ ಬರ್ತೇವೆ. ಕೆಲವೊಂದು ಜಾಗಗಳಲ್ಲಿ ಉದ್ಭವಲಿಂಗ, ಅಭಿಷೇಕದ ನೀರು ಎಲ್ಲಿಗೆ ಹೋಗುತ್ತೆ, ಅಲ್ಲಿ ಬೇರೆನೋ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಅವರು. ಹೊರಗೆ ದಾಟ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲಿ ಹೊರಗೆ ವ್ಯವಸ್ಥೆ ಮಾಡ್ತಾರಲ್ಲ ಅಲ್ಲಿ ಅರ್ಧ ಪ್ರದಕ್ಷಿಣೆ ಮಾಡ್ತಾರೆ. ಅದು ಎಲ್ಲಿ ಸರ್ವೇ ಸಾಮಾನ್ಯ ಮಾಡೋದಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿಯ ಕೈಯಿಂದ ದೇವಾಲಯ ನಿರ್ಮಿತ ಆಗಿ, ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಆಧ್ಯಾತ್ಮಿಕ ಅಧಿಕಾರಿಯಿಂದ ಒಂದು ಲಿಂಗದ ಸ್ಥಾಪನೆ ಮಾಡಿಸ್ತಾರೆ, ಅಲ್ಲಿ ಈ ತರದ ಹರಿನಾಳದ ವ್ಯವಸ್ಥೆ ಮಾಡ್ತಾರೆ. ಮನುಷ್ಯನಿಂದ ಪ್ರತಿಷ್ಠಿತವಾದಂಥದ್ದು ಈ ತರ ಸಾಮಾನ್ಯವಾಗಿ ಈ ತರ ಇದೆ. ಹೌದು, ಈಗ ನಮ್ದು ಶರವು ದೇವಸ್ಥಾನದಲ್ಲಿ ಉದ್ಭವ ಲಿಂಗ ಇದೆ, ಲಿಂಗ ಇದೆ, ಮತ್ತೆ ಗಣಪತಿ ಇದೆ. ಹೀಗೆ ಅಲ್ಲಿ ಕೂಡ ನಾವು ನೋಡುದಿಲ್ಲ. ಹೌದು, ಅಂದ್ರೆ ಆಯಾ ದೇವಾಲಯದಲ್ಲಿ ಅಲ್ಲಿನ ಒಂದು ಕೆಲವು ನಿಯಮ ಅಂತ ಇರ್ತದೆ. ಅದು ಇದು ಎಲ್ಲಾ ಕಡೆ ಅಪ್ಲೈ ಆಗ್ತದೆ ಹಾಗೆ ಇಲ್ಲ. ಇದು ಎಲ್ಲಿ ಹರಿನಾಳದಿದೆ ಅಲ್ಲಿ ನಾವು ದಾಟ್ಲಿಕ್ಕಿಲ್ಲ, ಅಲ್ಲಿ ಅರ್ಧ ಪ್ರದಕ್ಷಿಣೆ. ಆದ್ರೆ ಆಗ್ಲೇ ಹೇಳಿದಾಗೆ ಉದ್ಭವ ಲಿಂಗ, ಜ್ಯೋತಿರ್ಲಿಂಗ, ಇಲ್ಲಿ ಎಲ್ಲಿಯೂ ಕೂಡ ದಾಟ್ಲಿಕ್ಕೆ ವ್ಯವಸ್ಥೆನೇ ಇಲ್ಲ. ಯಾಕಂದ್ರೆ ಆ ಜಲದಲ್ಲಿ ಅಷ್ಟು ಶಕ್ತಿ ಇರ್ತದಲ್ಲ, ಪ್ರಚಂಡ ಶಕ್ತಿ ಆ ಜಲದಲ್ಲಿ ಇರುವುದ್ರಿಂದ ಅದು ಹೊರಗೆ ಹೋಗಿ ಅದರದ್ದು ಯಾರಿಗೂ ಕೂಡ ಆಧ್ಯಾತ್ಮಿಕ ಸ್ತರದಲ್ಲಿ ಹಾನಿ ಆಗಬಾರ್ದು. ಅದಕ್ಕೆ ಅಲ್ಲಲ್ಲಿನ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಇದೊಂದು ಜನರಲ್ ವಿಷಯ. ಆದ್ರೆ ಪರ್ಟಿಕ್ಯುಲರ್ ಅಂದ್ರೆ ಐತಿಹ್ಯ ಅಂತ ಹೇಳ್ತೇವೆ ನಾವು, ಆ ವಿಶಿಷ್ಟ ಜಾಗಕ್ಕೆ ಮಾತ್ರ ಅದು ಅಪ್ಲೈ ಆಗ್ತದೆ. ಕೆಲವೊಂದು ವಿಷಯಗಳು ಬಾಕಿ ಕಡೆಯಲ್ಲಿ ಅಪ್ಲೈ ಆಗುದಿಲ್ಲ. ಜೊತೆಗೆ ಇನ್ನೊಂದು ಮೇಡಮ್, ಈಗ ಒಂದು ಮಾತಾಡಿದಾಗ ನನ್ನ ಒಂದು ಬಾಯಿ ಮಾತಿಗೆ ಅಂದ್ರೆ ಇದೊಂದು ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಶಿವ ಅಂತ ಬಂದಾಗ ಯಾವ ರೀತಿ ಆರಾಧನೆ ಮಾಡ್ಬೇಕು ಅಂದ್ರೆ ಸಸ್ಯಾಹಾರ ಸೇವನೆ, ಮಾಂಸಾಹಾರ ಸೇವನೆ, ಇದೆಲ್ಲವೂ ಕೂಡ ಬಹಳಷ್ಟು ಚರ್ಚೆಗೆ ಬರುತ್ತೆ. ಯಾಕಂದ್ರೆ ಅಘೋರಿಗಳು ಮಾಂಸಾಹಾರವನ್ನು ಕೂಡ ಸೇವನೆ ಮಾಡ್ತಾರೆ, ಆದ್ರೂ ಕೂಡ ನಿಷ್ಕಲ್ಮಶವಾದ ಭಕ್ತಿಯೂ ಕೂಡ ಇರುತ್ತೆ ಅವರಲ್ಲಿ. ಶಿವ ಅಂತ ಬಂದಾಗ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀವಿ ನೋಡಿ. ಈಗ ಅಘೋರಿಗಳು ಮತ್ತೆ ಸರ್ವೇ ಸಾಮಾನ್ಯ ವ್ಯಕ್ತಿಗಳಿಗೆ ನಾವು ಎಲ್ಲಿಯೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಘೋರಿಗಳಂತ ಹೇಳಿದ್ರೆ ಸರ್ವಸ್ವದ ಪರಿತ್ಯಾಗ ಮಾಡಿ ಅವರಿಗೆ ಎಲ್ಲಾ ವಸ್ತುಗಳು ಸೇಮ್. ಕೆಲವು ಕಡೆಗಳಲ್ಲಿ ಮದ್ಯವನ್ನು ಕೂಡ ಅಭಿಷೇಕ ಮಾಡ್ತಾರೆ ಶಿವನಿಗೆ, ಶಿವಲಿಂಗಕ್ಕೆ. ಹೌದು, ಈ ರೀತಿ ಭಸ್ಮ ತಾವು ಹೇಳಿದಾಗೆ ಚಿತಾಭಸ್ಮವನ್ನು ಕೂಡ ಹಾಕ್ತಾರೆ. ಹೌದು, ಕಾಪಾಲಿಕರು ಬಹಳಷ್ಟು ನಾವು ಏನು ಪರಿಶುದ್ಧತೆಯಿಂದ ಇರಬೇಕಾಗುತ್ತೆ. ಹೌದು ಹೌದು. ಈಗ ನಮ್ಮಂತಹ ಜನರಿಗೆ, ನಮ್ಮಲ್ಲಿ ಸತ್ವಗುಣ ಹೆಚ್ಚು ಆಗ್ಲಿಕ್ಕೋಸ್ಕರ ನಾವು ಶಿವನ ಆರಾಧನೆ ಮಾಡ್ತೇವೆ. ಅವರು ವಿಶಿಷ್ಟ ಕಾರಣಕ್ಕಾಗಿ ಅದನ್ನು ಮಾಡ್ತಾರೆ. ಅಂದ್ರೆ ವಾಮಾಚಾರ ಮಾಡುವವರು ಇರ್ಬೋದು, ಕಾಪಾಲಿಕರು ಅಂತ ಹೇಳ್ತೇವೆ, ಅಥವಾ ಅಘೋರಿಗಳಂತ ಹೇಳ್ತೇವೆ, ನಾಗಾಸಾಧುಗಳು, ವಿಭಿನ್ನ ವಿಭಿನ್ನ ಕಾರಣಕ್ಕಾಗಿ ಕೂಡ ಆ ತಾಮಸಿಕ ಶಕ್ತಿ ಪಡಿಲಿಕ್ಕೂ ಶಿವನ ಆರಾಧನೆಯನ್ನೇ ಮಾಡ್ತಾರೆ. ಆದ್ರೆ ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಆ ದೈವಿ ತತ್ವದ ಲಾಭ ಪಡಿಲಿಕ್ಕೋಸ್ಕರ ಆದಷ್ಟು ಸತ್ವಗುಣಿಗಳಾಗಿ ಅದನ್ನು ಆರಾಧಿಸಿದ್ರೆ ನಮ್ಗಲ್ಲಿ ಆಧ್ಯಾತ್ಮಿಕ ಲಾಭ ಆಗ್ತದೆ. ಯಾಕಂದ್ರೆ ಅವರ ಹಾಗೆ ನಾವು ಎಲ್ಲಿ ಹಠಯೋಗ ಮಾಡುವುದಾಗ್ಲಿ ಅಥವಾ ನಾವು ನಮ್ಮಲ್ಲಿ ಅಷ್ಟು ಆಧ್ಯಾತ್ಮಿಕ ಶಕ್ತಿ ನಾವು ಇನ್ನೂ ಪಡ್ಕೊಳ್ಳಿಲ್ಲ. ಆ ದೃಷ್ಟಿಯಿಂದ ನಾವು ಈಗ ನಾಳೆ ಶಿವರಾತ್ರಿ ಮಾಡ್ತೇವೆ ಅಂತ ಎಣಿಸುವ. ಶಿವರಾತ್ರಿಯ ಮುಖ್ಯ 3 ಅಂಗಗಳು ಪೂಜೆ, ಉಪವಾಸ, ಜಾಗರಣೆ.
3 ಮುಖ್ಯ ಅಂಗಗಳು ನಾಳೆ ದಿವಸ ಮಹಾಶಿವರಾತ್ರಿ ವ್ರತ ಅಂತ ನಾನು ಮಾಡ್ತೇನಂತಾದ್ರೆ ನಾನು 3 ವಿಷಯ ಮಾಡ್ಲಿಕ್ಕೆ ಇರ್ತದೆ. ಪೂಜೆ, ಉಪವಾಸ, ಜಾಗರಣೆ. ಆಗ ಮಾತ್ರ ಅದು ವ್ರತ ಅನಿಸಿಕೊಳ್ತದೆ. ಅನ್ಯಥಾ ನಮಗೆ ಎಷ್ಟು ಬೇಕಷ್ಟು ಮಾಡುದು ಅನುಕೂಲ. ನನಗೆ ಜಾಗರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗ್ಬೋದು, ನನಗೆ ಎಷ್ಟು ಸಾಧ್ಯ ಇದೆ ಪೂಜೆ ಮಾಡ್ತೇನೆ, ಉಪವಾಸ ಮಾಡ್ತೇನೆ, ರಾತ್ರಿ ನಂಗೆ ಎಚ್ಚರ ಇರ್ಲಿಕ್ಕೆ ಆಗೋದಿಲ್ಲ. ಆ ಥರ ಅವರವರ ಇದಕ್ಕನುಸಾರ ಮಾಡ್ತಾರೆ. ಅನೇಕ ಕಡೆಗಳಲ್ಲಿ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ನಾಳೆ ರಾತ್ರಿ ಇಡೀ ಭಕ್ತರೆಲ್ಲ ಸೇರಿಕೊಂಡು ಇಡೀ ರಾತ್ರಿ ಶಿವನಿಗೆ ಸಂಬಂಧಪಟ್ಟಂತಹದ್ದು ಹರಿಕತೆ ಇರ್ಬೋದು, ಯಕ್ಷಗಾನಗಳಿರ್ಬೋದು, ಭಜನೆ ಮಾಡ್ತಾರೆ, ನಾಮಜಪ ಮಾಡ್ತಾರೆ. ಇದೆಲ್ಲ ನಾಳೆ ವ್ಯವಸ್ಥೆಗಳುಂಟು. ಯಾರಿಗೆ ಸಾಧ್ಯ ಇದೆ ಅವರು ಮಾಡ್ಬೋದು. ಅದು ವ್ರತ ಅಂತ ಹೇಳಿ ಮಾಡುದಾದ್ರೆ ನಿಯಮಗಳ ಪಾಲನೆ ಮಾಡಬೇಕು, ಆಗ ಮಾತ್ರ ವ್ರತದ ಫಲ, ಅನ್ಯಥಾ ಅದು ಸಿಗುವುದಿಲ್ಲ. ಈಗ ನೀವು ಮಾಂಸಾಹಾರ ಇತ್ಯಾದಿ ಕೇಳಿದ್ರಿ. ನಮಗೆ ಶಿವನ ತತ್ವದ ಸಾತ್ವಿಕ ಲಾಭ ಆಗ್ಲಿಕ್ಕೋಸ್ಕರ ನಾವು ಅದನ್ನೆಲ್ಲ ಮಾಡದೆ ಸಾತ್ವಿಕ ರೀತಿಯಲ್ಲಿ ಶಿವನ ಉಪಾಸನೆ ಮಾಡುವಂಥದ್ದು. ವಿಶಿಷ್ಟ ಉದ್ದೇಶಕ್ಕೆ ಮಾಡ್ತಾರಲ್ಲ, ಅಘೋರಿಗಳ ಸಂದರ್ಭದಲ್ಲಿ ಹೇಗಿರ್ತದಂದ್ರೆ ಅವರಿಗೆ ಎಲ್ಲವೂ ಸಮಾನ, ಅವರಿಗೆ ಏನೂ ಬೇಡ, ಅವ್ರ ಸಂಪೂರ್ಣ ವೈರಾಗ್ಯ, ಅವರಿಗೆ ಒಂದು ಶವ ಅಥವಾ ಜೀವ ಇರುವ ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅವರಿಗೆ. ಹಾಗಾಗಿ ಅವರು ಮಾಡ್ತಾರಂತ ನಾನು ಮಾಡುದಲ್ಲ, ಪ್ರತಿಯೊಬ್ಬ ಅವರ ಕ್ಷಮತೆಗನುಸಾರ ಅವರ ಏನು ಉಪಾಸನಾ ಪದ್ಧತಿಗನುಸಾರ ಶಿವನ ಆರಾಧನೆ ಮಾಡ್ತಾರಲ್ಲದೆ ನಾವು ಅವರು ಹಾಗೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಸರ್ವೇ ಸಾಮಾನ್ಯ ವ್ಯಕ್ತಿಗೆ ಆ ಶಿವರಾತ್ರಿಯ ಸಂದರ್ಭ ಅಂತ ಹೇಳುವುದಾದ್ರೆ ನಾವುಗಳು ಆದಷ್ಟು ಹೆಚ್ಚು ಶಿವನ ನಾಮಸ್ಮರಣೆ ಮಾಡಿಕೊಂಡು ಯಥಾಶಕ್ತಿ ಶಿವನ ಉಪಾಸನೆಗೆ ಏನು ನಮಗೆ ಸಾಧ್ಯ ಇದೆ ಅದನ್ನು ಮಾಡಿದ್ರೆ ಆ ಶಿವ ತತ್ವದ 1000 ಪಟ್ಟು ಹೆಚ್ಚು ಲಾಭ ನಮಗೆ ಆಗ್ತದೆ ಅಲ್ವಾ? ಎಸ್ ಮೇಡಮ್. ಜೊತೆಗೆ ನಾಳಿನ ದಿನ ಶಿವರಾತ್ರಿ, ಮಹಾಶಿವರಾತ್ರಿ ಅಂತ ಬಂದಾಗ ಯಾವ ರೀತಿ ಶಿವರಾತ್ರಿಯನ್ನು, ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಬೇಕು, ಪೂಜೆ ಪುನಸ್ಕಾರಗಳು ಜೊತೆಗೆ ಜಾಗರಣೆಗಳು, ಏನು ವಿಚಾರ, ಏನು ಕತೆ, ಯಾವ ರೀತಿ ಮಾಡಿದ್ರೆ ಒಳ್ಳೆಯದು, ಯಾವ ರೀತಿ ಮಾಡಬಾರ್ದು, ಏನು ಮಾಡಬೇಕು? ಖಂಡಿತವಾಗಿ ಉಪವಾಸ ಎಂಬುದು ಪ್ರತಿಯೊಂದು ವ್ರತದ ಒಂದು ಅವಿಭಾಜ್ಯ ಅಂಗ. ವ್ರತಾಚರಣೆ ಮಾಡುವುದರಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಉಪವಾಸ ಇರ್ತದೆ. ಮುಖ್ಯವಾಗಿ ಉಪವಾಸ ಯಾಕೆ ಮಾಡೋದಂದ್ರೆ ಮನುಷ್ಯನು ಆಹಾರ ಸೇವನೆ ಮಾಡೋದ್ರಿಂದ ಅವನಲ್ಲಿ ರಜತಮ ಗುಣಗಳು ಹೆಚ್ಚಾಗ್ತದೆ. ಉಪ್ಪು, ಖಾರ, ಹುಳಿ ಎಲ್ಲ ನಾವು ತಿಂತೇವಲ್ಲ, ಇದರಿಂದ ಮನುಷ್ಯನದ್ದೊಂದು ಆ ತಮೋಗುಣ ಹೆಚ್ಚಾಗ್ತದೆ. ನಿದ್ರೆ ಬರುವುದು, ಸುಸ್ತಾಗುವುದು, ಅಥವಾ ನಾವೇನಾದರೂ ಒಂದು ನಮ್ಮ ಭಾಷೆಯಲ್ಲಿ ಕೆಟ್ಟ ವಿಚಾರಗಳನ್ನು ಮಾತಾಡೋದು ಇತ್ಯಾದಿ. ಆ ಶರೀರಕ್ಕೆ ಉಪವಾಸ ಅಂತ ಹೇಳಿದರೆ ಏನು ಹೊಟ್ಟೆಗೆ ಆಹಾರ ಸೇವನೆ ಮಾಡದಿರುವುದು. ಆದರೆ ವಾಸ್ತವದಲ್ಲಿ ಉಪವಾಸ ಎಂಬುದರ ಅರ್ಥ ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು. ಯಾರ ಹತ್ತಿರ ಇರುವುದು? ಭಗವಂತನ ಹತ್ತಿರ ವಾಸ ಮಾಡುವುದಂತ ಅರ್ಥ ಉಪವಾಸ ಅಂತ ಹೇಳಿದರೆ. ಸ್ಥೂಲದಲ್ಲಿ ಆಹಾರ ಸೇವನೆ ಮಾಡದಿರುವುದಂತ. ನಾನು ನಾಳೆ ಆಹಾರವೇ ಸೇವನೆ ಮಾಡದೆ ಟಿವಿ ಸೀರಿಯಲ್ ಮತ್ತು ಮೊಬೈಲ್ ನೋಡಿದರೆ ನಂಗೆ ಲಾಭ ಆಗ್ಬೋದಾ? ಇಲ್ಲ ಅಲ್ಲ. ನಾವು ಸೂಕ್ಷ್ಮದಿಂದ ವಿಚಾರ ಮಾಡಬೇಕು. ಉಪವಾಸ ಮಾಡುವುದರ ಉದ್ದೇಶ ನನ್ನ ತಮೋಗುಣ ಕಡಿಮೆಯಾಗಿ ಆದಷ್ಟು ಹೆಚ್ಚು ಭಗವಂತನ ಸ್ಮರಣೆಯಲ್ಲಿ ಇರಬೇಕು, ಭಗವಂತನ ಸಮೀಪ ನಾನು ಇರ್ಬೇಕಂತ ಅರ್ಥ. ಆದ್ರೆ ನಾನು ಕೇವಲ ಹೊಟ್ಟೆಗೆ ಮಾತ್ರ ತಿನ್ನದೆ ಬೇರೆಲ್ಲವನ್ನು ಬೇಡದ್ದು ಮಾಡಿದ್ರೆ ನನಗೆ ಆ ಉಪವಾಸದಿಂದ ಲಾಭ ಆಗುವುದಿಲ್ಲ. ಆದ್ರೆ ಉಪವಾಸ ಎಲ್ರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಆರೋಗ್ಯದ ದೃಷ್ಟಿಯಿಂದ ಅಸಿಡಿಟಿ ಇರ್ತದೆ, ಆಹಾರ ಸೇವನೆ ಮಾಡ್ಬೇಕಂತ ಹೇಳ್ತಾರೆ, ಖಾಲಿ ಬಿಡಬಾರ್ದು ಹೊಟ್ಟೆಯನ್ನು, ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಅಂಥವರು ಚಿಂತೆ ಮಾಡದೆ ಸಾತ್ವಿಕ ಆಹಾರ ಸೇವನೆ ಮಾಡಿ ನಿರಂತರ ನಾಮಸ್ಮರಣೆ ಮಾಡಿದ್ರೆ ಅವರಿಗೆ ಆ ಉಪವಾಸದ್ದೇ ಲಾಭ ಆಗ್ತದೆ ಅಂತ ಹೇಳಿದ್ದಾರೆ. ಸಮರ್ಥ ರಾಮದಾಸ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ, ನಾಮಘೇತ ಗ್ರಾಸೋ ಗ್ರಾಸಿ ತೋ ನರ ಜೇವೂನಿ ಉಪವಾಸಿ ಅಂತ. ಯಾರು ಒಂದೊಂದು ತುತ್ತು ಸೇವನೆ ಮಾಡುವಾಗ ಭಗವಂತನ ನಾಮ ಜಪಿಸ್ತಾನೆ ಅವನು ಊಟ ಮಾಡಿದ್ರು ಉಪವಾಸ ಇದ್ದಷ್ಟೇ ಫಲ ಸಿಗ್ತದೆ ಅಂತ. ನಾಮಘೇತ ಗ್ರಾಸೋ ಗ್ರಾಸಿ, ಗ್ರಾಸ ಅಂದ್ರೆ ಒಂದು ತುತ್ತು ಅಂತ. ನಾಮಘೇತ ಅಂದ್ರೆ ಭಗವಂತನ ನಾಮ ಜಪಿಸ್ತಾ ಒಂದೊಂದು ತುತ್ತು ಯಾರು ಸೇವನೆ ಮಾಡ್ತಾನೆ ತೋ ನರ ಆ ವ್ಯಕ್ತಿ ಜೇವೂನಿ ಉಪವಾಸಿ. ಜೇವೂನಿ ಅಂದ್ರೆ ಊಟ ಮಾಡಿ ಕೂಡ ಉಪವಾಸ ಇದ್ದಂತೆ ಅಂತ. ಆದ್ರೆ ಇದೆಲ್ಲದರ ಸೂಕ್ಷ್ಮ ಭಾವಾರ್ಥ ನಾವು ತಿಳ್ಕೊಳ್ಬೇಕು. ನಾನು ಉಪವಾಸ ಇದ್ದು ಎಲ್ಲ ಲೌಕಿಕ ಮಾಯೆ ವಿಷಯದಲ್ಲಿ ಮುಳುಗಿಕೊಂಡಿದ್ರೆ ಉಪವಾಸದಿಂದ ಲಾಭ ಇಲ್ಲ. ಆದ್ರೆ ನೀವು ನಿಮ್ಗೆ ಆರೋಗ್ಯದ ದೃಷ್ಟಿಯಿಂದ ಸಾತ್ವಿಕ ಆಹಾರ, ಭಗವಂತನ ನಾಮ ಸ್ಮರಿಸ್ತಾ ಪ್ರಾರ್ಥನೆ ಮಾಡ್ತಾ ಊಟ ಮಾಡಿದ್ರು ಸಹ ಉಪವಾಸದಷ್ಟೇ ಫಲ ಅಂತ ಜ್ಞಾನಿಗಳು ಹೇಳಿದ್ರು. ಹಾಗಾಗಿ ಇಲ್ಲಿ ನನ್ನ ಆಚರಣೆ ಮಹತ್ವದಲ್ಲದೆ ಈ ಸ್ಥೂಲದ ವಿಷಯಕ್ಕೆ ಶಾಸ್ತ್ರದ ಪ್ರಕಾರ ಹೆಚ್ಚು ಮಹತ್ವ ಇಲ್ಲ. ಆ ದೃಷ್ಟಿಯಿಂದ ನಾವು ಸಾತ್ವಿಕವಾಗಿ ಸರ್ವೇ ಸಾಮಾನ್ಯ ವ್ಯಕ್ತಿಗಳಾಗಿ ಆರೋಗ್ಯದ ದೃಷ್ಟಿಯಿಂದ ಸಾಧ್ಯ ಇದ್ದವರು ಉಪವಾಸ ಮಾಡಬಹುದು. ಅಸಾಧ್ಯ ಇದ್ರೆ ಸಾತ್ವಿಕ ಆಹಾರ, ನೀವು ಜಲಪಾನ ಮಾಡ್ಬೋದು ಅಥವಾ ಜ್ಯೂಸ್ ಸೇವನೆ ಮಾಡ್ಬೋದು, ಸಾತ್ವಿಕವಾದಂತಹ ಏನಾದ್ರೂ ಹಣ್ಣು ಹಂಪಲು ತಿನ್ಬಹುದು. ಹೀಗೆ ಮಾಡಿ ನಾನು ನಿರಂತರ ಶಿವನ ನಾಮ ಜಪ ಮಾಡಿದ್ರೆ ಉಪವಾಸ ಮಾಡಿದಷ್ಟೇ ಫಲ ನನಗೆ.
ಓಕೆ ಓಕೆ ಈ ತರ ಇದು ನಮ್ಮ ಶಾಸ್ತ್ರ ನಮಗೆ ಎಲ್ಲವನ್ನು ತಿಳಿಸಿಕೊಡ್ತದೆ. ಆದ್ರೆ ನಾವು ಹೀಗೇ ಮಾಡ್ಬೇಕು ಹಾಗೇ ಮಾಡ್ಬೇಕಂತ ಆಗದಿದ್ರು ಸಹ ಮಾಡಿ ಉಪವಾಸ ಇರುವಾಗ ಇಡೀ ಹೊತ್ತು ಆಹಾರದ ನೆನಪಿಸ್ತಾ ಇರೋದು. ಅವ್ರು ತಿನ್ನುವಾಗ ಆಸೆ ಆಗ್ತದೆ, ಮನೆಯಲ್ಲಿ ಅದ್ರ ಪರಿಮಳ ಬಂದ್ರೆ ಊಟದ ಆಸೆ ಆಗ್ತದೆ. ಹಾಗೆ ಮಾಡೋದ್ರಿಂದ ಏನು ಲಾಭ ಇಲ್ಲ. ಹಾಗಾಗಿ ನಾವು ನಿಜವಾಗಿ ಉಪವಾಸ ಅಂದ್ರೆ ಭಗವಂತನ ಸ್ಮರಣೆಯಲ್ಲಿ ಅವನ ಒಂದು ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ರೆ ನಮಗೆ ಈ ನಿಜವಾಗಿ ಆಹಾರ ಸೇವನೆ ಮಾಡದಷ್ಟೇ ಲಾಭ ಆಗ್ತದೆ. ಇದು ನಮ್ಗೆ ಶಾಸ್ತ್ರ ಹೇಳಿದೆ. ಹಾಗಾಗಿ ಇದೆಲ್ಲ ತಿಳ್ಕೊಂಡು ನಮಗೆ ಏನು ಸಾಧ್ಯ ಇದೆ ಅದನ್ನೆಲ್ಲರೂ ನಾವು ನಾಳೆ ಮಾಡಬಹುದು. ಜೊತೆಗೆ ಜಾಗರಣೆ ವಿಚಾರವಾಗಿ ಕೂಡ ಸಾಧ್ಯ ಇದ್ದವರು ಮಾಡಬಹುದು ಖಂಡಿತ. ಯಾಕಂದ್ರೆ ಅದು ಜಾಗೃತಿಯ ಕಾಲ ಅಂತ ಹೇಳಲಾಗಿದೆ. ಜಾಗರಣೆ ಅಂತ ಹೇಳಿದ್ರೆ ನಿತ್ಯವತ್ತ ಯಾವಾಗ ಕೊನೆಯಾಗುವಂತದ್ದು ಜಾಗರಣೆ ಮಾಡುವವರಿಗೆ ಪ್ರಾತಃ ಕಾಲದ ತನಕ ಸೂರ್ಯೋದಯವಾದ ನಂತರವೇ ಶಿವರಾತ್ರಿ ಉಪವಾಸ ಮುಗಿಸುವುದು. ಸೂರ್ಯೋದಯ ಆದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ ಶಿವನ ಪೂಜೆ ಮಾಡಿ ಸಾತ್ವಿಕ ಆಹಾರ ಸೇವಿಸುವುದು. ಅಲ್ಲಿಗೆ ಮುಗೀತು ವ್ರತ. ನಿಜವಾಗಿ ಇವತ್ತಿನಿಂದ ಪ್ರಾರಂಭ. ಇವತ್ತು ತ್ರಯೋದಶಿ, ಇವತ್ತು ರಾತ್ರಿ ಊಟ ಮಾಡಬಾರ್ದು. ಇವತ್ತು ರಾತ್ರಿ ಊಟ ಮಾಡದೆ ನಾಳೆ ಇಡೀ ದಿವಸ ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡಿ ಮರು ದಿವಸ ಅಂದ್ರೆ ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಪುನಃ ಸ್ನಾನ ಮಾಡಿ ಶಿವನ ಪೂಜೆ ಮಾಡಿ ಸಾತ್ವಿಕ ಆಹಾರ ಸೇವನೆ ಮಾಡಿದ್ರೆ ಶಿವರಾತ್ರಿ ಇದು ಮುಗಿತದೆ. ಅದು ವ್ರತ ಅಂತ ಹೇಳ್ತೇವೆ. ಇದನ್ನು ಒಂದಿಷ್ಟು 12 ವರ್ಷ 21 ವರ್ಷ ಹೀಗೆಲ್ಲ ಅದನ್ನು ಮಾಡಿ ಉದ್ಯಾಪನೆ ಮಾಡುವುದಂತ ಇದೆ. ಉದ್ಯಾಪನೆ ಅಂದ್ರೆ ಅದು ಮುಗಿಸುದು. ಸಾಧ್ಯ ಇದ್ದವರು ಅದನ್ನು ಮಾಡ್ತಾರೆ. ಅವರವರ ಒಂದು ಸಂಕಲ್ಪ, 12 ವರ್ಷ ಮಾಡ್ತೇನೆ, ಇಂತಿಷ್ಟು ವರ್ಷ ಮಾಡ್ತೇನೆ. ಮತ್ತೆ ಅವರವರದ್ದು ಆಯುಷ್ಯ ಎಷ್ಟಿದೆ ಯಾರಿಗೂ ಗೊತ್ತಿಲ್ಲಲ್ಲ. ಸಂಕಲ್ಪ ಮಾಡಿ ಈ ವರ್ಷ ಮಾಡುದು, ಮುಂದಿನ ವರ್ಷದ್ದು ನಮ್ಗೇನು ಗೊತ್ತಿಲ್ಲ. ಆ ತರ ಯಥಾಶಕ್ತಿ ನಾವು ದೇವರ ಉಪಾಸನೆ ಪ್ರತಿಕ್ಷಣ ಮಾಡಬೇಕು ಅಂತ ನಮಗೆ ಶಾಸ್ತ್ರ ಹೇಳ್ತದೆ. ಹಾಗೆಲ್ಲ ಪ್ರಯತ್ನ ಮಾಡಬಹುದು. ಇದು ಶಿವರಾತ್ರಿ ನಾಳೆ ದಿನ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬಾರ್ದು, ಜೊತೆಗೆ ಉಪವಾಸ ಮಾಡಬೇಕು ಅನ್ನೋದು. ಕೆಲವರು ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ, ಇನ್ನು ಕೆಲವರು ಶಿವ ದೇವಾಲಯಗಳಿಗೆ ಹೋಗ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದರೆ ಅದೇನೇ ಇರಲಿ ಒಂದು ಮಾತ್ರ ಸತ್ಯ ಮೇಡಮ್ ಹೇಳಿದಾಗೆ, ಯಾಕಂದರೆ ಪರಿಶುದ್ಧವಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ನಿಷ್ಕಳಂಕವಾಗಿರುವಂತಹ ಭಕ್ತಿಗೆ ಶಿವ ಒಲಿತಾನೆ. ಬಹಳಷ್ಟು ದೇಹವನ್ನು ದಂಡಿಸಿ ಅಥವಾ ಏನೋ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಶಿವಭಕ್ತಿ ಮಾಡಿದರೆ ಪ್ರಯೋಜನಕ್ಕೆ ಬರಲ್ಲ. ಪರಿಶುದ್ಧವಾಗಿರುವಂಥ ಭಕ್ತಿಗೆ ಮಾತ್ರ ಶಿವ ಒಲಿತಾನೆ. ಸೊ ಹಾಗಿದ್ದಾಗ ಪರಿಶುದ್ಧವಾಗಿರುವಂತಹ ಭಕ್ತಿಯಿಂದ ಶಿವನನ್ನು ಆರಾಧನೆ ಮಾಡಿ ಆ್ಯಂಡ್ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮ ವೆರಿ ಧನಾತ್ಮಕವಾಗಿರುವಂತಹ ಪಾಸಿಟಿವ್ ವೈಬ್ ಇರುವಂತಹ ಒಂದು ಕಾರ್ಯಕ್ರಮ. ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲೂ ಕೂಡ, ಟಿ ವಿಯಲ್ಲಿ ಕೂಡ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಈ ಸಂದರ್ಭಗಳಲ್ಲೂ ಕೂಡ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಾಂಟ್ರವರ್ಸಿಗಳು, ಈ ಪೊಲಿಟಿಕಲ್ ವಿಚಾರಗಳು ಇವೆಲ್ಲದರ ನಡುವೆ ನಮ್ಮ ಧನಾತ್ಮಕವಾಗಿರುವಂತಹ ಧರ್ಮ ಜಾಗೃತಿಯ ಕಾರ್ಯಕ್ರಮಗಳನ್ನು ಕೂಡ ಜನರು ನೋಡ್ತಾ ಇದ್ದಾರೆ. ಅದನ್ನು ಕೂಡ ಜನರು ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥದ್ದು ನೋಡುವಂತಹ ಇಂಟ್ರೆಸ್ಟ್ ಇದೆ ತಮ್ಗಳಿಗೆ, ನೋಡುವಂತಹ ಒಂದು ವಿಚಾರ ವಿಮರ್ಶೆ ಮಾಡುವಂತಹ ಒಂದು ಆಸಕ್ತಿ ಇದೆ ತಮ್ಗಳಿಗೆ ಅನ್ನೋದು ಬಹಳಷ್ಟು ಖುಷಿ ಪಡುವಂತಹ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಖುಷಿ ಆಯಿತು ತಮ್ಮ ರೆಸ್ಪಾನ್ಸ್ ನೋಡಿ. ಇದನ್ನು ಬಹಳಷ್ಟು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ಅಂಡ್ ಎಲ್ಲರೂ ಕೂಡ ಒಳ್ಳೆದಾಗ್ಲಿ, ಶಿವದೇವರ ಅನುಗ್ರಹ ಇರಲಿ ಪ್ರತಿಯೊಬ್ಬರಲ್ಲೂ ಕೂಡ. ಯಾಕಂದರೆ ನಾಳಿನ ದಿನ ಶಿವ ದೇವಾಲಯಗಳಿಗೆ ಹೋಗ್ತೀರಿ, ಅಲ್ಲಿ ಹೋದಾಗ ಅಥವಾ ಮನೆಯಲ್ಲೂ ಕೂಡ ಅಂದರೆ ದೇವಾಲಯಗಳಿಗೆ ಹೋಗ್ಬೇಕಂತ ಇಲ್ಲ, ಹೋಗುವವರು ಸಾಧ್ಯ ಇದ್ದವರು ಹೋಗ್ಬೋದು. ಇದರ ಮನೆಯಲ್ಲೂ ಕೂಡ ಶಿವನ ಆರಾಧನೆ ಮಾಡಿದ್ರೆ ಶಿವ ಶಿವ ಅಂತ ಹೇಳಿದ್ರು ಕೂಡ ಶಿವ ಒಲಿತಾನೆ ಭಕ್ತಿಗೆ. ಸೊ ಹಾಗಿದ್ದಾಗ ಆ ಶಿವ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಸನ್ಮಂಗಳವನ್ನು ಉಂಟು ಮಾಡಲಿ, ತಮ್ಮ ಏನು ಹಾರೈಕೆಗಳಿದೆ ಅದೆಲ್ಲವೂ ಕೂಡ ನಿಜವಾಗಲಿ ಅಂತ ಹೇಳ್ತಾ, ನಾಳಿನ ದಿನ ದೇಶದಾದ್ಯಂತ ಜೊತೆಗೆ ಜಗತ್ತಿನಲ್ಲಿ ಎಲ್ಲೆಲ್ಲ ಹಿಂದೂಗಳಿದ್ದಾರೆ ಅಲ್ಲೆಲ್ಲವೂ ಕೂಡ ಶಿವರಾತ್ರಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸನಾತನ ಸಂಸ್ಥೆಯ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಜೊತೆ ಆಗಮಿಸಿ ಬಹಳ ಒಳ್ಳೆಯ ಉಪಯುಕ್ತವಾಗಿರುವಂತಹ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೆರಿ ಇನ್ಫಾರ್ಮೇಟಿವ್ ಆಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಅಂಡ್ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀಮತಿ ಲಕ್ಷ್ಮೀ ಪೈ ಅವರಿಗೆ. ನಮಸ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣ